ಮಹೇಶ್ ಅಣ್ಣ, ಗುರು ಅಣ್ಣ ಹಾಯ್. ಇದ್ದಾರೆ ಇದ್ದಾರೆ ಇದ್ದಾರೆ. ಫಸ್ಟ್ ಲೈಕ್ ಎನ್ನ ಅಂದೆ, ಥ್ಯಾಂಕ್ ಯು. ಚಾ ಪರಿಯಾರ ಚಾಂಡೆ ದಾದತ್ತಣ ಚಾಕ್. ಹುಷಾರುಳ್ಳರೆ? ಹಾಂ ಹುಷಾರಿಲ್ಲ. ಸಿಸ್ ನಮಸ್ತೆ ಎಂಚೊಲ್ಲರು ಹುಷಾರಿಲ್ಲ ಗುರು ಅಣ್ಣ ಈರೆಂಚೊಲ್ಲರು. ಒಂಟೆ ಪೊಟ್ಟು ಮಾತ್ರ. ಓಕೆ ಓಕೆ ಮಹೇಶ್ ಅಣ್ಣ. ಚಾಂಡೆ ಗುರು ಅಣ್ಣ, ಮಹೇಶ್ ಅಣ್ಣ ಚಾ ಪರಿಹಾರ. ನವೀನ್ ಅಣ್ಣ ಹಾಯ್. ಚಾ ಇನ್ನು ಶನಿವಾರತೆ. ಊಟ ಆಯ್ತಾ? ಊಟ ಆಗಿದೆ, ನಿಮ್ದಾಗಿದಾ ನವೀನ್ ಅಣ್ಣ? ಎಂತಿತ್ತು ಊಟಕ್ಕೆ ಸ್ಪೆಷಲ್? ಹಾಯ್ ಗುರು ಬ್ರದರ್ ಅಂತ ನವೀನ್ ಅಣ್ಣ. ಅಂದ ಓಹೋ, ನಂದಾಯ್ತು ಮೀನು ಸಾಂಬಾರು. ಹೌದಾ? ಮಳೆ ಉಂಟ? ಕಿರಣಣ್ಣ ಹಾಯ್. ಈರುಂಡರೆ ಯಾನು ಒಣಸ್ ಮಲ್ದ. ಚಾದೆ ಕಜುಪು ಕಜುಪು ಕೋರಿ ಹಿರೇದಾದೆ. ಕಿರಣಣ್ಣ ಒಣಸಾಂಡೆ ಚಾಂಡೆ ಸಿಸಿ ರಡ್ಡು ಒಣಸ. ಓಕೆ ಓಕೆ ಗುರು ಅಣ್ಣ, ಅಷ್ಟು ಮಂಜಿ ಬಾಡ್ಲೆ. ಹಾಯ್ ಕಿರಣಣ್ಣ ಅಂತ ಮಹೇಶ್ ಅಣ್ಣ. ಗೊತ್ತುಜ್ಜಿ ಕಿರಣಣ್ಣ. ರವೀಂದ್ರಣ್ಣ ಹಾಯ್. ಮಹೇಶ್ ಅಣ್ಣ ನಿಮಗೆ ಮೆಸೇಜ್ ಹಾಕಿದ್ದಾರೆ ನೋಡಿ ಕಿರಣಣ್ಣ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಒಣಸ್ ಬುಡಿಯಾರೆ ಏರು ಇಜ್ಜಿ ಒಣಸ್ ಮಲ್ತ. ಕಾರ್ಕಳಣ್ಣ ಹಾಯ್ ಅಂತ ರವೀಂದ್ರಣ್ಣ. ಎಲ್ಲಿ ಹೋದ್ರಿ? ಈರು 8 ಗಂಟೆಗೆ ಬಿದ್ದಾಡ್ರ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಹಾಯ್ ರವೀಂದ್ರಣ್ಣ ಅಂತ ಮಹೇಶ್ ಅಣ್ಣ. ಕಿರಣಣ್ಣ ಯಾರಿಗೆ ಅದು? ರವೀಂದ್ರಣ್ಣನಿಗ ನೋಡಿ ರವೀಂದ್ರಣ್ಣ. ಫಸ್ಟ್ ಬಂಜಿ ಬಾಡ್ಲ, ನೆಕ್ಸ್ಟ್ ದಾಯಿಗೆ ಹಾಪಲ್ವ ನಾನು?
ಕಿರಣ್ ಡಾರ್ಲಿಂಗ್ ಹಾಯ್, ನಾ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಊಟ ಆಯಿತು, ನಿಮ್ದಾಯ್ತು? ಊಟಕ್ಕೆ ಮೀನು ಸಾರು ರೈಸ್, ಅರೆಗಿಲ ಮೀನು ಆಯ್ತಾ? ಹತ್ತ. ಸೂಪರ್ ಸೂಪರ್, ಥ್ಯಾಂಕ್ ಯು. ಬನ್ನಿ ಜನರಿಗೆ. ಕಿರಣ್ ಅಣ್ಣ ಅಂತ ನಗ್ತಿದ್ದಾರೆ ಮಹೇಶ್ ಅಣ್ಣ. ಸಪೋರ್ಟ್. ಅದು ಯಾಕೆ ಗುದ್ದುದು? ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ರವೀಂದ್ರಣ್ಣ ಉಂಡರೆ. ಹಾಯ್ ರವೀಂದ್ರಣ್ಣ, ಮೇರೆ ಸರಿ ಹಾಯ್ ಮಾಡ್ತೀರಿ. ಒಣಸಾಂಡು ಇರ್ನಾಡಿಗೆ ನೊಂದುಲ್ಲೇರು ಕಿರಣನ್ನ ಗುತ್ತೊಂದುಲ್ಲೇರು ಏನೋ ಬಜ್ಜಿ ಗುತ್ತುನ. ಹಾಯ್ ಹಾಯ್. ಪನ್ನೊಂದುಲ್ಲೇರು ಮಹೇಶ್ ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೋದ್ರಾ? ರವೀಂದ್ರಣ್ಣ ಕೂಲೆ ಎಂಕ ಒಂದು ನಿಕ್ಕ ಲವ್ ಸ್ಟೋರಿ. ಬಜ್ಜಿ ಗುದ್ದಿ ಬಜ್ಜಿ. ಓದಲೆ ಕಂಜೂಸ್ ಓದಲ್ಲ. ಆಕಾಶ್ ಹಾಯ್ ಹಾಯ್, ಹೇಗಿದ್ದೀರಾ ಆಕಾಶ್? ಇದ್ದೇನೆ ಹೇಳಿ. ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಊಟ ಆಯ್ತಾ? ಊಟ ಆಯ್ತು, ನಿಮ್ದಾಯ್ತಾ? ಊಟಕ್ಕೆ ಎಂತ ಸ್ಪೆಷಲ್? ಕೃಷ್ಣಣ್ಣ ನಮಸ್ಕಾರ ಮುದ್ದು ಅವರೇ, ನಾನು ಬಂದೆ, ಬನ್ನಿ ಬನ್ನಿ. ತಿಂಡಿದ ಅಂದ್ರ ಖಾಲಿ ಕೈಯಲ್ಲಿ ಬಂದ್ರ? ನಾನು ಆರಾಮ, ನೀವು? ನಾನು ಕೂಡ ಆರಾಮಿದ್ದೇನೆ ಆಕಾಶ್. ಮತ್ತೆ ಹೇಳಿ ವಿಶೇಷ. ಮಳೆ ಉಂಟಾ? ಮಳೆ ಈಗ ಬಂದಿತ್ತು, ಸಿಡಿಲು ಮಳೆ ಎಲ್ಲ ಇತ್ತು. ರವೀಂದ್ರಣ್ಣ ಎಲ್ಲಿ ಮಾಯ ಆದರು? ಟುಗೆದರ್ ಉಂಡ ಇಜ್ಜಿ ಈ ರೆಕಾರ್ಡ್ ಬಂತು ಆಡಬಾರ್ದು. ನಮ್ಮ ಕಡೆ ಭಾರಿ ಮಳೆ. ಹೌದಾ? ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು. ಹಾಯ್ ರವೀಣ್ ಅಂತ ಕೃಷ್ಣಣ್ಣ. ಹಾಯ್ ಕೃಷ್ಣಣ್ಣ, ಉಳ್ಳಾರೇರು ಅಲ್ಲ ಕೃಷ್ಣಣ್ಣ. ಹಾಯ್ ಬಂದಿರ್ಬೇಕು. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಪೋರ್ಟು ಕಮೆಂಟ್. ಹಾಯ್ ಮಹೇಶ್ ಅಣ್ಣ ಅಂತ ಕೃಷ್ಣಣ್ಣ. ఇద్దరు లైవ్ వచ్చి లైవ్ అన్నారు చెప్తారు ఇరమండ టాటా కార్లో. ఓకే మహేష్ అಣ್ಣ, ಹೋದ್ವಲ್ಲೇ.
ಸ್ಕ್ರೀನ ಮಂಜುಳ ಮಂಜುಳ ಹಾಂ ಐಕು ಸರಿಜ್ಜಿ ಸಪೋರ್ಟು ಥ್ಯಾಂಕ್ ಯು ಉಂಡರೆ ಕೃಷ್ಣಣ್ಣ ಅಂತ ಮಹೇಶ್ ಅಣ್ಣ ಕಮೆಂಟ್ ನೈಸ್ ನೈಸ್ ಎಂಕೆಂಚ ಹುಷಾರಿಜ್ಜ ಐಕ್ಲ ಹುಷಾರಿಜ್ಜಿ ಉಂಡೆ ಮಹೇಶ್ ಅಣ್ಣ ಈರ್ನಾಡಕ್ಕೆ ಇನ್ನೊಂದಿಲ್ಲ ಆರ್ನ ಹೊರತಾಡಿಗೆ ನನ್ನತ್ತು ಕೂಡ ಇಲ್ಲ ಆಗ್ಬೋದು ಹಣಸು ಮಲ್ಪರಜ್ಜ ಮತ್ತೆ ಮಹೇಶ್ ಅಣ್ಣ ಬ್ಯಾಂಕ್ ಆಫ್ ಹೆಣ್ತಿನ ಹೌದು ಇನ್ನು ನಿಮಗೆ ಉಂಟಲ್ಲ ಮುಂದೆ ಅನುಭವ ಆಗುತ್ತೆ ರವೀಂದ್ರಣ್ಣ ಸೂಪರ್ ಥ್ಯಾಂಕ್ ಯು ಕಪೂರ್ ಕೋಡಿದ ಲೆಕ್ಕ ಬಲಿಪೊಚ್ಚಿ ಅವೇ ರವೀಂದ್ರ ATM ಅಂದಂದು ಗೊತ್ತಿದ್ದ ಆ ರೂಲ್ಸ್ ತುಲ್ಲಿ ದೂರ ಪೋಯಾರ ಬಲೆ ಬಲೆ ಸಪೋರ್ಟ್ ಓಯ್ ಜನರೇ ಬನ್ನಿ ಯಾರಿಲ್ಲ ಮಾರ 2 ದಿನ ಲೈವ್ ಮಾಡದಿದ್ರೆ ಯಾರು ಕೂಡ ಇರ್ತೀವಿ ಅಶ್ವಕ್ಕ ಹಾಯಿ ಯಾರ ಹಣ ಇಡೋಕ್ಕೆ ಹೋಗಬೇಡಿ ಸಾಲ ಬೇಡ ಬೇಲೆ ಇದ್ದರೆ ಸಾಕು ಹೌದಾ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ ಬರ್ತಾನೆ ಬರ್ತವರನ್ನೊಂದು ಅಶು ಅವರೇ ಹಾಯ್ ಅಂತ ರವೀಂದ್ರಣ್ಣ ಹಾಯ್ ಅಂತ ಅಶೋಕ ಮಳೆ ಬರ್ತಾ ಇದೆ ಹೇಗಿದ್ದೀರಾ ಅಶೋಕ ಊಟ ಆಯ್ತಾ ರವಿ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ ಅಶೋಕ ಮುಲ್ಪ ಚೂರು ಬರ್ಸ ತಗೊಂಡು ಮುಲ್ಪ ಜೋರು ಗಡಿ ಬರ್ತೀನಿ ಬರ್ಸ ಸಪೋರ್ಟ್ ಕಮೆಂಟ್ ಬನ್ನಿ ಜನರೇ ಬನ್ನಿ ಬಕ್ಕ ವಿಶೇಷ ರವೀಂದ್ರಣ್ಣ ಕಿರಣಣ್ಣ ದೂರ ಪೋಯಾರು ಬಲೆ ಓ ಕಿರಣಣ್ಣ ಎಲ್ಲಿ ಹೋದ್ರಿ ಮಾತಾಡಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಹೌದು ಸೈಡ್ನಲ್ಲಿ ಇರ್ಬೇಡಿ ಬನ್ನಿ ಬಲೆ ಮರ ಹೋಗಿ ಜನ ಆಕಳೆ ತುಳು ಅರ್ಥ ಆಗ್ಕೊಂಡಿರಲ್ಲ ಸೂಪರ್ ಥ್ಯಾಂಕ್ ಯು ಸಪೋರ್ಟು ಕೃಷ್ಣಣ್ಣ ಓಲ್ 45 ಬನ್ನಿ ಜನರೇ ಬನ್ನಿ ಸೂಪರ್ ಥ್ಯಾಂಕ್ ಯು ರಕ್ಷಿತ್ ಹಾಯ್ ಎಂಚೆಲ್ಲರು
ಒಣಸಾಂಡಿ ಕಾಪರಿಯರ ರವೀಂದ್ರ ಬ್ರೋ ಹಾಯ್ ಅನ್ನಂದ್ರಲ್ಲಿ ರಕ್ಷಿತ್ ಹಾರ್ಟ್ ತಿಕೊಂಡೇರ್ನ ಹಾರ್ಟ್ ತಿಕೊಂಡ ರಕ್ಷಿತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಅಕ್ಕ ವಿಶೇಷ ಹೇಳಿ ಅವಶೇಷ ಹುಡ್ಕೋಬೇಡಿ ಅಂತ ಅಕ್ಕ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ ಸರಣ್ಣ ಹಾಯ್ ಹಾಯ್ ಎಂಚೊಲ್ಲ ಓನರ್ ಎಂಚೊಲ್ಲ ಓನರ್ ಇತ್ತೆ ಓಕೆ ಸೂಪರ್ ಅಂತ ರವೀಂದ್ರಣ್ಣ ನಮಸ್ತೆ ನಮಸ್ತೆ ಸಾಗರಣ್ಣ ಗುಡ್ ಗುಡ್ ಥ್ಯಾಂಕ್ ಯು ಹಾರ್ಟ್ ಸೇಲ್ ಮಾಡ್ತಾರತ್ತೆ ಸಾಗರಿ ಹಾಯ್ ಅಂತ ರಕ್ಷಿತು ಸಪೋರ್ಟ್ ಅಂತ ರವೀಂದ್ರಣ್ಣ ಲೈಕ್ ಕೊಡಿ ಕಮೆಂಟ್ ಮಾಡಿ ಬನ್ನಿ ಜನರು ಅಂತ ರವೀಂದ್ರಣ್ಣ ರವೀಂದ್ರ ಒಣಸಾಂಡಕ್ಕೆ ಏನಂದ್ರೆ ರಕ್ಷಿತ್ ಹಾಯ್ ರಕ್ಷಿತಾ ಅಂತ ಸಾಗರಣ್ಣ ರಕ್ಷಿತಾನ ಅದು ಯಾರು ರಕ್ಷಿತಾ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಹಾಂ ಬ್ರೋ ಒಣಸಾಂಡಿ ಇರ್ನಾಂಡಿಗೆ ಏನಂದ್ರೆ ರವೀಂದ್ರಣ್ಣ ಸೂಪರ್ ಸೂಪರ್ ಥ್ಯಾಂಕ್ ಯು ಓನರ್ನ ಒಣಸಾಂಡಿ ಒಣಸಾತಂದು ರಕ್ಷಿತ ಕೋರಿಸ್ತಳೆ ಗುಡ್ ಗುಡ್ ಥ್ಯಾಂಕ್ ಯು ಬಗೀರಾ ಹಾಯ್ ಹಾಯ್ ಹೇಗಿದ್ದೀರಾ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ ಬಗೀರಾ ಅವರೇ ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಓನರ್ ಸೂಪರು ಬಿನ್ನೀರ್ನ ಬರಲಿ ಅಂತ ಅಕ್ಕ ಹಾಂ ಎನ್ನಾಂಡು ರವೀಂದ್ರ ಬ್ರೋ ಅಂತ ರಕ್ಷಿತ್ ಹಾಂ ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೌದು ಅವು ಬುಗುರಿ ಬುಗುರಿ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ ರಕ್ಷಿತಾ ಉಂಡನಗೆ ನಂದಿಲ್ಲ ಸಾಗರಣ್ಣ ನೈಸ್ ನೈಸ್ ಅಂತ ರವೀಂದ್ರಣ್ಣ ಕಮೆಂಟ್ ಥ್ಯಾಂಕ್ ಯು ಸೂಪರು ಸಾಗರಿಗೆ ಉಂಡೆ ಈರುಂಡರ ಹಾಕಿ ನಂದಿಲ್ಲ ರಕ್ಷಿತ ಬಗೀರ ಓಡೆ ಬಗೀರ ಬರ್ಸಲೈವ್ ಅಂದು ಯಾನು ಉಂಡೆ ರಕ್ಷಿತಾ ಅಂತ ಅಯ್ಯೋ ರಕ್ಷಿತನ ಸೂಪರ್ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಅವು ಬಗೀರ ಯಾನ್ ಅಂದೆ ರಕ್ಷಿತ್ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ ಅರೇನು ಗಿಡ ತರತ್ತೆ ಲೆಫ್ಟ್ ಬಗೀರನ್ ಬಗೀರನ್ ಲೆಫ್ಟ್ಲೇ ಥ್ಯಾಂಕ್ ಯು ರವೀಂದ್ರಣ್ಣ ಬುರಿ ಒಮ್ಮೆಲೆ ತಲೆ ತಿರುಗು ಅಂತ ಹೇಳ್ತಿದ್ದಾರೆ ಅಶೋಕ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ ಕಮೆಂಟ್ ಅಶು ನಮಸ್ತೆ ಅಂತ ಸಾಗರಣ್ಣ ಅಶು ಹಾಯ್ ಅಂತ ರಕ್ಷಿತ್ ಬಂದವರು ಲೈಕ್ ಕೊಡಿ ಆಯಿತಾ ಕಮೆಂಟ್ ಮಾಡಿ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ ಎಂಚ ಉಂಡು ಕಲಿತು ಓಕೆ ರಕ್ಷಿತು ನನ್ನ ಗುಂಡ ಕರೆಕ್ಟ್ ಆವು ಸಾಗರಣ್ಣ ಊಟ ಮಾಡಿದ್ರ ಮಂಗಳೂರು ಸೊಸೆ ಅಶು ಅಲ್ವಾ ಇದು ಅಂತ ಹೇಳ್ತಿದ್ದಾರೆ ಸಾಗರಣ್ಣ ಮೇಘನಸಿಸ್ ಹಾಯ್ ಹೇಗಿದ್ದೀರಾ ಮೇಘನಸಿಸ್ ಊಟ ಮಾಡಿದ್ರಾ
ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಊಟ ಆಯಿತು ಅಶು ಅಂತ ಸಾಧಾರಣ. ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ರಕ್ಷಿತ್ ಎಲ್ಲಿ ಹೋದ್ರು? ಸದ್ಯಕ್ಕೆ ಮ್ಯಾಂಗ್ಳೂರ್ ಸೊಸೆಯಾಗಿ ಬರುವೆ ಸಾಗರಣ್ಣ. ಹೌದಾ ಅಶೋಕ? ವಾವು ಅಶು ಅಂತ ಸಾಗರಣ್ಣ. ಥ್ಯಾಂಕ್ ಯು ಮೈ ಗಣಸಿಸ್. ಯಾರಿದ್ದೀರಾ ಕಮೆಂಟ್ ಹಾಕಿ. ಹಾಡು ಕೊಡ್ತಿದ್ದಾರೆ, ಥ್ಯಾಂಕ್ ಯು ಸಿಸ್. ತಂಗಿ ಎಲ್ಲಿ ಇದ್ರಿ? ಕೇಳುವುದಿಲ್ವಾ? ಇದ್ದೇನೆ, ಕೇಳಿಸ್ತಾ ಇಲ್ವಾ? ಲೈಕ್ ಕೊರಿಯ, ಥ್ಯಾಂಕ್ ಯು ಸಿಸ್. ಕೇಳಿಸ್ತಿಲ್ವಾ? ಒಣಸ್ ಆಂಡ ಒಣಸಾತನು ಸಿಸ್ ಈರ್ನಾಂಡ. ಅಂದು ಎನ್ನ ಅಂಡು ಸಿಸ್ ಬೊಕ ಚೂರು ಹುಷಾರಿತ್ತುಜಿ ಸಿಸ್ ಇತ್ತ ಒಂದು ಓಕೆ ಮುಜ್ಜಿ ದಿನಾಂಡು ಇತ್ತ ಹುಷಾರಿಲ್ಲ. ಅವು ವಾಯ್ಸ್ ಚೂರು ಪ್ರಾಬ್ಲಮ್ ಇತ್ತು ವಾಯ್ಸ್ದ. ಹಾಸ್ಪಿಟಲ್ ಓದಿತ್ತು ಮರ್ದು ಕಣದ ಇತ್ತಂತ ಓದ್ ರಡ್ದಿನೊಟ್ಟು ಕರೆಕ್ಟ್ ಹಾಕಿ ಕಮೆಂಟ್ ಮೊದಲು ಹಾಕಿ ಜನರೇ, ಆಮೇಲೆ ಸಿಮೆಂಟ್ ಹಾಕಿ ಗೋಡೆ ಕಟ್ಟಿ ಅಂತ ಅಶ್ವಕ್ಕ. ಎಲ್ಲ ಹೋದ್ರ ಅಂತ ಎಲ್ಲ ಮಾಯ ಆದ್ರು. ಬೊಕ್ಕ ಲೈವ್ ರೆಸ್ಟ್ ಮನ್ಪರ ರಡ್ಡು ದಿನ ಮಲ್ತೆ ಸಿಸ್ತು ತುಲೆ ಇತ್ತ ರಡ್ಡು ದಿನ ರೆಸ್ಟ್ ಮಂತ್ ನೈಟ್ ಜನ ನಿಂಚಿ ಬೆಚ್ಚ ನೀರು ಬರಲಿ. ಓಕೆ ಓಕೆ, ರಡ್ಡು ಬಾಟ್ಲ ನೀರುಂಟು. ಪೂರ ದೂರ ಹೋಗಿರು ಜೆತ್ಕರ ನೀರಾದ ಕತ್ತ. ಥ್ಯಾಂಕ್ ಯು ರವೀಂದ್ರಣ್ಣ.
ಗುಡ್ ಗುಡ್. ಥ್ಯಾಂಕ್ ಯು. ಓಯ್ ಜನರೇ ಬನ್ನಿ. ಏರ್ಲೆಜ್ಜಿಡ್ ಅಂಚೆನೋ ಅಂದು ಇದು ಬಿಟ್ಟ ಮತ್ತೆ. ಹೆಜ್ಜೇನೋ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಒಂದೇ ಸಿಸಿರೆಗೆ ಲೈವ್ದ ಮಿತ್ತಿ ಏತು ಟೆನ್ಷನ್ ಉಂಡು. ಹಾಂ, ಅವೆಡ್ದ ಆರೋಗ್ಯದ ಮಿತ್ತಿ ಇಜ್ಜಿ ತೋಚು ಅಂಚೆ ಇಜ್ಜಿ ಸಿಸ್ ಮಲ್ದಾನು. ಯಾಕೆ ಹೀಗೆ ಜನರೇ ನೀವು? ಏನು ಹೆಜ್ಜೆನೋ ಅವರೇ ಹೇಳಿ, ಏನಾಯಿತು? ಟೀ ಎಲ್ಲ ಕುಟ್ಮರ? ರಂಜಿತ್ ಅಣ್ಣ ಹಾಯ್, ಹೇಗಿದ್ದೀರಾ ಸಿಸ್? ಸ್ವಲ್ಪ ಓಕೆ ರಂಜಿತ್ ಅಣ್ಣ, 2 ದಿವಸ ಬಿಟ್ಟು ಸರಿ ಆಗ್ಬೋದು. ಹೌದು ಸಿಸ್, ಜಾಗ್ರತೆ. ಓಕೆ ಸಿಸ್, ಥ್ಯಾಂಕ್ ಯು. ಬಕ್ಕ ರಂಜಿತ್ ಅಣ್ಣ ಚಾ ಪರಿಯಾರ ಒಣಸ್ ಮಾಡ್ತಾರ. ಥ್ಯಾಂಕ್ ಯು ಸಿಸ್ ಹಾರ್ಟ್ ಕೊಟ್ಟದಕ್ಕೆ. ಇವತ್ತು ಬಂದಿದ್ದೇನೆ ರಂಜಿತ್ ಅಣ್ಣ, ಬಂದಿದ್ದೇನೆ. ಆಗ ಮಳೆ ಇತ್ತಲ್ಲ, ಜೋರು ಮಳೆ ಬಂತಾಗ. ನಿಮ್ಮ ಕಡೆ ಇತ್ತಾ ಸಿಸ್? ಥ್ಯಾಂಕ್ ಯು, ಹಾರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ನೀವು ಲೈವ್ ಮಾಡೋದಿಲ್ವಾ ಸಿಸ್? ಥ್ಯಾಂಕ್ ಯು ಸಿಸ್. ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡುವಾಗಿಲ್ಲ ರಂಜಿತ್ ಅಣ್ಣ, ಸ್ವಲ್ಪ ದಿವಸ ನೋಡ ಮತ್ತೆ ಜೋರಾಗಿ ಬೊಬ್ಬೆ ಹೊಡಿಯುವ ಆಯ್ತಾ? ಯಾಕಂದ್ರೆ ಸಿಸ್ ಥ್ಯಾಂಕ್ ಯು. ರಂಜಿತ್ ಅಣ್ಣ ಇರ್ನ ಇಷ್ಟ ದಾದಾತಂಡು ಇಷ್ಟ ಉಂಡತೆ ದಾದಾತಂಡು ಹೇಗೆ ನಡೀತಾ ಇದೆ ಕೆಲಸ? ಓಕೆ, ಪರವಾಗಿಲ್ಲ, ನಡೀತಾ ಉಂಟು. इंस्टाग्राम ఉండి ఒక దాయగా మెసేజ్ పోపుజీ, మెసేజ్ వాడు పోపుజీ. ఓకే సిస్, థ్యాంక్ యూ సో మచ్. ಜಾಗ್ರತೆ. ಓಕೆ, ನಾನು ಕೆಲವು ಮೆಸೇಜ್ ಮಾಡಿ ಓಪುಜಿ ರಂಜಿತ್ ಅಣ್ಣ. ಅಂದೆ ಚೂರು ಅಂತಲೇ ಅಂಜನ ಮಾಡಿಗ ಏನ ಮಂಡೆ ಫಸ್ಟ್ ಚೆಕ್ ಮಾಡ್ತಲೇ ಐಡ್ ಮಂತ್ ಈ ಥರ ಅಂದ್ವಿ ಅದೇ. ಅಂದೆ ఒక ಚಾ ಪರಿಯರೆ ಚಾ ಇಜ್ಜಿ ಏರ್ನಾಂಡ ಹೇಗೆ ದಾದೆತ್ತೇನೆ ಚಾಕು.
ಎಲ್ಲಿ ಹೋದ್ರಿ ಎಲ್ಲ? ಬನ್ನಿ ಗೈಸ್. यहाँ चाह पर कಮ್ಮಿ ಅಂದೆ ಹಾರ್ಲಿಕ್ಸ್ ಬಕ್ಕ ಮಿಂದಿದಾಲ 90. ಸಾಧ್ಯವಿಲ್ಲ. ಲಕ್ಷ ಕೊಟ್ಟಿದ್ದರೆ 10 ರೂಪಾಯಿ ಕೊಡುವುದಿಲ್ಲ. ಇದು ನನ್ನ 35 ವರ್ಷಗಳ ಅನುಭವದ ಮಾತು. ಹೌದಾ? ದಕ್ಷಿಣಿ ಬ್ಲೂ, ಥ್ಯಾಂಕ್ ಯು. ಲೈಕ್ ಕೊಡಿ ಆಯಿತಾ. ಸಿಸ್ ಬೊಕ್ಕ ಬಂದೆ ಪನೋಡು ರಂಜಿತಣ್ಣ ವಿಶೇಷ ಪೂರ ಇರ್ನ ಎಂಚುಂಡೆ ಇರ್ನ ಓಡ್ದಂಚಿ ಬರ್ಸೊಂಡೆ. ಇಡೆಗು ಮೂಜಿ ಸರಿ ಬರ್ಸ ಬತ್ತನು ಇಂಚಿ ರಂಜಿತಣ್ಣಾಯ್ ಕಾಂಡೆಡ್ದಿಂಚ ಮೂಜಿ ಸರಿ ಬತ್ತನು ಪರ ಕಮ್ಮಿ ಹಾಕೊಂಡು ಬರ್ಕೊಂಡು ಏರಿ ಇನ್ಸ್ಟ ಅವರೇ ಚೆಕ್ ಮಾಡ್ಲವೆ ಗುದ್ದು ಏಜಿಂಡತಲ್ಲ ಸಿಸ್ ಮನಲ್ಲೇ. ಥ್ಯಾಂಕ್ ಯು ರಂಜಿತ ಅಣ್ಣ. ಬೊಕ್ಕದಕಲು ಪೂರ ಬಲಿತಾರ ಅಂತ ಎಲ್ಲ ರಜೆ ಆತೆ ಎಲ್ಲ ಮಿನಿ ದಾಲ ಪ್ಲಾನ್ ಉಂಡ ಏನ ಬೈದುಂಡು ಬೈದನೊಂದು ವಿಮಾನ जान तू दाने मेसेज పోపుజింది దీర మండే ఉంది దీప ఒక 20 ರತ್ತು లేదు ಮಂಡೆಗೆ 1000 ಮೆಸೇಜ್ ಉಂಡು ತುಲೆ ಲೈವ್ ದಾನಿ ಏರ್ಲ ಇಜ್ಜಿ ಅವು ಯಾನು ಸ್ಟಾಪ್ ಮಲ್ತಿತ್ತತಿ 2 ದಿನ ಅಂಜಿ ಏರ್ಲ ಇಜ್ಜಿ ಪೂರ ಮಾಯ ಆತಿ. ಬರುವೇರ್ ಸಿಕ್ಸ್ ಬರುವೇರ್ ಆತ್ಲ ಮೆಸೇಜ್ ಮಾಡ್ದಾರ ಅಂದು ಇಡ್ತೂಲೆಗೆ ಬಕೇರ್ ನಮ್ಮ ಒಂದು ಮೊಬೈಲ್ ಬ್ಲಾಸ್ಟ್ ಅವು ಅರ ಮೆಸೇಜ್ ಚೆಕ್ ಮಾಡ್ತೀನಿ. ಎನ್ನಾತ ಏರ್ಲ ಮೆಸೇಜ್ ಪಾಡ ಇರಿ ತೂಲೆ ಗಣೇಶಣ್ಣ ಹಾಯ್ ಹಾಯ್, ಹೇಗಿದ್ದೀರಾ ಗಣೇಶಣ್ಣ? ಟೀ ಕುಡಿದ್ರಾ? ಊಟ ಆಯ್ತಾ? ಊಟ ಆಗಿದೆ, ನಿಮ್ದಾಯ್ತಾ? ಆರಾಮಿದ್ದೀರಾ? ಆರಾಮಿದ್ದೇನೆ ಗಣೇಶಣ್ಣ. ಹೇಳಿ ಮತ್ತೆ ವಿಶೇಷ. ಅಂದೆ ಸುಸ್ಸು ಕುಸ್ಸು ಕುಸ್ಸು ರಸ ಇರ್ನ ಮಂಡೇರ್ನ ಇರ್ನ ಚಾನಲ್ ಪೂರ ಪಾಡ್ಲಿ ರಂಜಿತ. ನಮ್ಮದು ಊಟ ಆಯಿತು ಮುದ್ದು ಊಟ. ಹೌದಾ? ಎಂತೆತ್ತು ಊಟಕ್ಕೆ? ಚಿಕನ್ ಬಿರಿಯಾನಿ.
ಚಿಕನ್ ಇತ್ತು ಗಣೇಶಣ್ಣ, ಚಿಕನ್ ಊಟ. ಎಲ್ಲಿ ಹೋದ್ರು ರಂಜಿತ ಅಣ್ಣ? ರಂಜಿತ ಅಣ್ಣ ನಾಪತ್ತೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಅಯ್ಯೋ ನಾವು ವೆಜಿಟೇರಿಯನ್. ಹೌದಾ, ಓಕೆ ಓಕೆ, ಪರವಾಗಿಲ್ಲ, ಒಂದು ಪೀಸ್ ತಿನ್ನಿ ಆಯ್ತಾ. ಬನ್ನಿ ಜನರೇ, ಐಡಲ್ಲಿ ಇರಬೇಡಿ. ಹೌದು, ಗಣೇಶನ ನಗ್ತಾ ಇದ್ದಾರೆ. ಟೇಸ್ಟ್ ಉಂಟು ಗೊತ್ತಾ ಗಣೇಶನ್ನ ಚಿಕನ್? ನೀವು ತಿಂದರೆ ಮತ್ತೆ ಬಿಡಲ್ಲ ಅಲ್ಲ ರಂಜಿತ ಅಣ್ಣ? ಐನು ಐನು ರಂಜಿತ ಅಣ್ಣ. ನಿಮ್ಮೂರಿಗೆ ಬರ್ತೀನಿ. ಮೀನು ಪಲಾವ ಅದೇ ಅಂತ ನಿಮ್ಮ ಮಂಡೆ. ಚಿಕನ್ ಇದು ಪಲಾವ್ ಮೀನಿದ್ದು ಮಾಡ್ತಾರ. ಚಿಕನ್ ಬಿರಿಯಾನಿ ಮಾಡುವ ಆಯಿತಾ? ಹಾಂ, ಎಲ್ಲಿರೋದು ಇವಾಗ ಸಿಸ್ಟರ್? ನಾನು ಡ್ಯೂಟಿಯಲ್ಲಿದ್ದೇನೆ ರಂಜಿತಣ್ಣ, ಬರೆತಾ ಇದ್ದೇನೆ. ಬರೆತಾ ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ತರಕಾರಿ ಬದಲು ಮೀನು ಹಾಕಿದರೆ ಆಯಿತು. ಹೌದಾ, ಓಕೆ ಓಕೆ, ಅದನ್ನು ಟ್ರೈ ಮಾಡು ಆಯಿತಾ? ರಂಜಿತಣ್ಣ ಅದೆಲ್ಲ ಮಾಡ್ತಾರೆ, ಹುಷಾರವ ಅಲ್ವಾ ರಂಜಿತಣ್ಣ? ಮೀನಿದ್ದು ಪಲಾವ್. ಎಂಚಿನ ಬರೆಪರ್ ಮರ ಮಗ್ಗಿ ಹತ್ತಿ ಲೆಕ್ಕ ಲೆಕ್ಕ. ಹೌದೌದು, ಎಲ್ಲ ಥರ ಮಾಡ್ತೇನೆ. ಮತ್ತೆ ತಿನ್ನೋಕೆ ಯಾರು ಇರೋದಿಲ್ಲಲ್ಲ ರಂಜಿತಣ್ಣ? ತಿನ್ನೋಕೆ ಜನರನ್ನು ಹೊರಗಡೆಯಿಂದ ಕರೆಸ್ಬೇಕಂತ. ಅವರು ಕೂಡ ತಿನ್ನಲಿಕ್ಕಿಲ್ಲ ನಿಮ್ಮದು ಪಲಾವ್ ಎಲ್ಲ. ಸ್ಪೇಸ್ ಲೈವ್ ಇಜ್ಜಿ ರಂಜಿತ ಅಣ್ಣ ಬೊಚ್ಚಿಂದು. ಕೊರಲ ಮಲ್ದು ಜರ ಇಜ್ಜಿ. ಅವು ಪೂರ ಮ್ಯಾರೇಜ್ ಆದ ನಕ್ಲಿಗೆ ಓಕೆ, ನಮಗೆ ಪೂರ ಬೊಚ್ಚಿ. ಗಣೇಶಣ್ಣ ಎಲ್ಲಿ ಹೋದ್ರಿ? ಅಂದತಿ ಸಿಸ್ಸ ಅಂದು ಇಂಚ ಬತ್ತೆರಡ ಪಾತೆರ್ ನಾತೆ. ಏರು ಏತು ದಿನ ಅಂಡು ಯಾನ ನಾನು ಏತಿ ಕೆಲವು ಲೈವ್ ಮಲ್ದೆ ರಂಜಿತ ಅಣ್ಣ. ಏಪ ಸ್ಟಾರ್ಟ್ ಮಾಡಿದ್ದೇನೆ ಜನವರಿಯ ಎಪ್ಪನ ಸ್ಟಾರ್ಟ್ ಮಾಡಿದ್ದಾನೆ. ಗಣೇಶಣ್ಣ ಎಲ್ಲಿ ಹೋದ್ರಿ? ಎನ್ನ ಸಾಂಗ್ ಪೂರ ಉಂಟು ತೂಲೆ ರಂಜಿತ ಅಣ್ಣವೇ, ತೂದು ಕಮೆಂಟ್ ಪಾಡ್ಲೆ. ಈರ್ನ ಪೂರ ಸಪೋರ್ಟುಡು ಎಡ್ಡೆ ಹಾಕೊಂಡು ತೂಕ ಸಿಸ್. ಥ್ಯಾಂಕ್ ಯು ರಂಜಿತ ಅಣ್ಣ.
ನಿಖಲ ಪೂರ ಸಪೋರ್ಟ್ ಇತ್ತಂಡ ಇಜ್ಜಿ ರಂಜಿತ ಅಣ್ಣ ಯಾನ್ ಬಂಡ ಲೇಟ್ ಮಂತನತ್ತೆ ಎನ್ನ ಗಮ್ಮತ್ ಗೊತ್ತುಂಡೆ ಈರು ಬೇತಲ್ಲ ಇವು ಹಿಡಿತಾರತ್ತೆ ಅವು ಈರೇನ ಇಂದು ಚೆಕ್ ಮನ್ಪರ ಯಾನ್ ಕೂಡ ಈರ್ನ ವೀಡಿಯೋ ತೂ ಒಂದು ಒಯ್ದನ್ ಗೊತ್ತಂಡೆ ಡೌಟ್ ಆಂಡ್ ಏನ ಫೇಕ್ ಐಡಿ ಪೂರ ಎತ್ತನತ್ತೆ ಅಂಚೆ ಈರ್ನ ಚಾನಲ್ನ ಚೆಕ್ ಮಾಡ್ದ ಒಡೆ ಪೋಯರ್ ಬೇರೆ ಇರಲ್ಲ ഞാൻ കഥ വന്നേ കാണാൻ ಅಂದಿತ್ತು ನಾ ಅಂದು ಐಕೆ ಇರ್ಬೇತ ಒಂದೇಟಿತ್ತಾರತ್ತ ಲೈವ್ಡು ಐಕ್ ಯಾನ್ ಚಾನಲ್ ಚಿಕ್ಕ ಅಂತ ನಂಜಿ ತಕ್ಕಲು ಬರ್ಪೇರಿಸಿಸ ಅಂದೆ ಅವು ಉಂಡತಿ ದಾದಾ ಅಂತ ಅವೇನು ಕೂಡ ನಮಗೆನ್ಪ ಬರಲಿ ರೋಷನ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ನಾನು ಆರಾಮಿದ್ದೇನೆ, ನೀವು ಹೇಗಿದ್ದೀರಿ? ಯಾನಿತ್ತೆ ಏರ್ನ ಲೈವ್ಲ ಪೋಪುಜಿ ಅಂದೆ ರೋಷನ್ ಅವರೇ ಹೇಗಿದ್ದೀರಿ? ಟೀ ಕುಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಚಾನಲ್ ಸಬ್ ಮಾಡಲಿಲ್ಲ ಅಂದರೆ ಸಬ್ ಮಾಡಿಕೊಡಿ. ತಂಡದ ಮೊತ್ತ ಕೆಲವೇ ಕ್ಷಣಗಳಲ್ಲಿ ಕೈಕರ್ಕುತ್ತಾಗಲಿದೆ ಅಂದ. ಆಯಿತು ಅಕ್ಕ. ಹೌದಾ? ಮತ್ತೆ ವಿಶೇಷ ರೋಷನ್ ಅವರೇ? ಕುತ್ತ ಆಗಬಾರ್ದು ರಂಜಿತಣ್ಣ, ಕೈಕರ್ ಸತ್ತಾಗಬೇಕು. ರೋಷನ್ ಅವರೇ, ಎಲ್ಲಿಂದ ನೀವು ಲೈವ್ ನೋಡೋದು? ಮತ್ತು ಸಿಸ್ ಯಾವಾಗ ಮನೆಗೆ ಹೋಗೋದು? ನಾನು ಹೋಗುವಾಗ 5:15 ಆಗ್ತದೆ. ಇಲ್ಲ, ಬಾಗಿಲೆಲ್ಲ ಹಾಕಿ ಹೋಗುವಾಗ 5:15 5:15 ಆಗುತ್ತೆ. ಕೈಕರ್ ಸತ್ತ ಕೆರಿಗೆ ಇರ ಮಂಡೆ ಎಂಚಿನ ವಾತರಿಸಿ ಬಿಡ್ಪತಿಲ್ಲ. ಯಾರಿದ್ದೀರಾ ಕಮೆಂಟ್ ಹಾಕಿ. ರೋಷನ್ ಅವರೇ ಇದ್ದೀರಾ? ಅಯ್ಯೋ ದೇವ. ಎಲ್ಲಿ ಹೋದ್ರಿ? ಬನ್ನಿ ಗೈಸ್, ಬನ್ನಿ. ಇರ್ನಲ್ಪ ಕೋಲಪುರ ಮುಗ್ಗಿನ ಕೋರ ತಂಬಿಲ ఒక సిసిల్లా పోనగల ఇవన్నీ మనకు ಒಂತೆ ಬರ್ತು ಅಂದಿಟ್ಟ ನಡತಂಗ ಹೋಗ್ನತ್ತೆ ಬರ್ಸಾತಂಡ ಪೂರ ಬಂಗ ಹಾಕು.
ಹಾಯ್ ಅಕ್ಕ, ಕಾಫಿ ಆಯಿತಾ? ಕಾಫಿ ಇಲ್ಲ ರೋಷನ್ ಅವರೇ, ನಿಮ್ದು ಇಲ್ಲ ಲೈವ್ ಮಲ್ಪಿದ್ದಾರೆ ತೂಡು ಎಲ್ಲ ಮಲ್ಪೋಡು ಇಲ್ಲ ಮತ್ತೆ. ಇಂಚ ಕಮ್ಮಿ, ಸಂಡೇ ಕಮ್ಮಿ ರಜತ್ ನಾನು ಹೊರಾರ ಮಲ್ಪೆ. ರೋಷನ್ ಅವರೇ, ಚಾನಲ್ ಇದೆಯಾ ನಿಮ್ಮದು? ಇಲ್ಲ ಲೈವ್ ಮಲ್ಪರ ಇದ್ರೆ ಹೋಮ್ಡು ಲೈವ್ ಮಲ್ಪಲಿಸಿ ಅವ್ರ ಅಡ್ಲ ಒಂಜತ್ತು ಎಸ್ ಅಂತ ರೋಷನ್. ಎಂತ ಎಸ್ ಚಾನಲ್ ಇದೆಯಾ? ಇಲ್ಲಲ್ಲ, ನಾನು ನೋಡಿದಲ್ಲ. ಸಬ್ ಇಲ್ಲ ಒಂದು ಕೂಡ. ಈರ್ನ ಮಂಡೆ, ಎನ್ನ ಮಂಡತ್ ಈರ್ನ ಮಂಡೆ. ಬೇರೆ ಚಾನಲ್ ಉಂಟಾ ನಿಮ್ಮದು ರೋಷನ್? ಬಕಸಿಸ್ ತಿಕ್ಕು ಜರೇರು ತಿಕ್ಕುನ ಓಕ ಮಾತಾಡ್ರನಾ ಅಲೆ ಇರು ಇನ್ಸ್ಟಾ ತೂಲೆ ಫಸ್ಟ್. ಇದೇ ಚಾನಲ್ ರೋಹನ್. ಹೌದಾ, ಇದರಲ್ಲಿ ಸಬ್ಬೇ ಇಲ್ಲ. 6 ವರ್ಷ ಆಯ್ತು, ಇದರಲ್ಲಿ ಸಬ್ ಇಲ್ಲಲ್ಲ. ರೋಷನ್ ರೋಹನ್ ಸಿಸ್. ಓಕೆ ರಂಜಿತಾ ಅಣ್ಣ, ಲೈಕ್ ಕೊಟ್ಟೆ ಸಿಸ್. ಥ್ಯಾಂಕ್ ಯು ರಂಜಿತಾ ಅಣ್ಣ. ಇತ್ತ ಕೊರ್ನ ಅಲ್ಲೇ ಲೈಕ್ ಬರ್ತಣ್ಣ. ಹೊರಡುವಾಗ ಹೇಳಿ ಆಯಿತಾ? ಹೀರೋ ಒಂದು ಮಾಡಿ ಯಾರು ಲೈಕ್ ಲೇಟ್ ಕೊಡ್ತೀನಿ. ಓಕೆ, ಅದರಲ್ಲಿ 2 ವಿಡಿಯೋ ಇದೆ. ಹೌದಾ, ಮತ್ತೆ ನೋಡ್ತೇನೆ ಆಯಿತಾ. ಕಮೆಂಟ್ ಹಾಕಿರಿ ವಿಡಿಯೋಗೆ, ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ. ಯಾನ್ ಸರಿ ಪಂಡತಿ ಸಿಸ್ಸೆಂಚ ನೀರು ಗುಡ್ಡತಿ. ಗೀವನ್ ಹಾಯ್ ಹಾಯ್, ಹೇಗಿದ್ದೀರಾ? ಇದ್ಯಾರು ಗೀವನ್? ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಕಮೆಂಟ್ ಹಾಕಿ. ಯಾನು ವಾಯಿಸ್ತು ಇಲ್ಲ ಅನ್ಪಿಸಿ ಅಂದೆ ಜಾತಕ ಅನ್ಪರ ಇರ್ ಗ್ರೇಟ್. ರಘುನಾಥ್ ಸನಿಲ್ ಹಾಯ್ ಹಾಯ್, ಹೇಗಿದ್ದೀರಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ.
ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ ಗೈಸ್. ಎಲ್ಲಿ ಹೋದ್ರು? ತುಂಬ ಚೆನ್ನಾಗಿದ್ದೇನೆ. ಹೌದಾ? ಟೀ ಎಲ್ಲ ಆಯ್ತಾ ರಘುನಾಥ್ ಸನಿ ಅವರೇ? ಎಲ್ಲಿಗೆ ಹೋದ್ರು ಅಂತ ರಂಜಿತ್ ಅಣ್ಣ. ಇದ್ದೇನೆ, ನಾನಿದ್ದೇನೆ. ನೀವೆಲ್ಲಿದ್ದೀರಿ? ഈ ഒറിയന് വേലದ പ്രൊസസ് ಅಂದು ಮೊನ್ನೆ ಬೇತೆ ಬೇತೆ ಆಫೀಸ್ ಉಂಡು. ಬೇತೆ ಬೇತೆ ಆಫೀಸ್ ಬೆಂಗಳೂರು. ಮತ್ತೆ ವಿಶೇಷ ಎಲ್ಲ? ಟೀ ಇನ್ನೂ ಮಾಡಬೇಕು. ಹೌದಾ? ವಿಶೇಷ ಏನಿಲ್ಲ. ಮಳೆ ಉಂಟಾ ನಿಮ್ಮ ಕಡೆ? ಚಾನಲ್ ಇದ್ದರೆ ಹೇಳಿ ಆಯಿತಾ, ಬ್ಲೂ ಕೊಡ್ತೀನಿ. ಹಾಗೆ ನನ್ನ ವಿಡಿಯೋ ಕಮೆಂಟ್ ಹಾಕಿರಿ. ಈರ್ನ ಲೈವ್ಗೆ ದುಂಬುದಾಗಲಿ ಇರ್ಲ ಇಜ್ಜಿರತ್ತೆ ಇಜ್ಜಿ ರಂಜಿತಣ್ಣ. ಒಂಜಿ ಲೈವ್ ನಾನು ಬಿಡ್ತತೆ ಗೊತ್ತಾಂಡೀರಿಗೆ ಗೊತ್ತಾವು ಪುದರ್ ಬಿಡ್ಚಿ. ಈರ್ನ ಪಾತೆರ ತತ್ತು ಜಾನ್ ಈರಾನೆಂಜಿ ಪಾತೆರವಂತಾರತೆ ಅವೇನು ತದ್ದುಜ್ಜಿ. ಮಳೆ ಇಲ್ಲ. ಹೌದಾ? ಬಿಸಿಲ? ಈಚೆ ಮಳೆ ಇತ್ತು. ನಿಮ್ಮ ಕಡೆ ಮಳೆ ಇಲ್ವಾ? ಓಸಿಸ್ ಅವು ಈರೊಂಜಾನಿ ಪಂದಿತಾರ ಗೊತ್ತಾಂಡೆ ನಾವು ಮುಂದೆ ಬರ್ಚಿ ಇಲ್ಲಿ ಬೇಡ ರಂಜಿತಣ್ಣ. ಮತ್ತೆ ರಘುನಾಥ್ ಅವರೇ ವಿಶೇಷ? ವಿಶೇಷ ಪೂರ ಇರ್ನಾನು ಇರೇ ತುಳು ಬರ್ಪುಣ ಇರೇ ತುಳುಟೆ ಬಾತಿರ್ದಲ್ಲತೆ. ಎನ್ನ ಊರು ಓಲಾಂಡಿ, ಎನ್ನ ಊರು ಕಾರ್ಕಳ. ಊರಲ್ಲಿ ಮಳೆ ಬೆಳೆ ಹೇಗಿದೆ ಸಿಸ್? ಮಳೆ ಬೆಳೆ ಇದೆ, ಬೆಳೆ ಇಲ್ಲ, ಮಳೆ ಇದೆ. ಲೈವ್ ಇಪ್ಪುಂಡು ರಂಜಿತಣ್ಣ.
ಓ ಜನರೇ ಬನ್ನಿ ಒಕ್ಕ ಸಿಸ್ಫಾನ್ಲೆ ಪನೋಡು ರಂಜಿತಾನ್ ಒರೇ ಇರ್ನ ರಘುನಾಥ್ ಈರ್ನ ಇಲ್ಲ ಒಂಚಾಂಡು ಈರ್ನ ಊರು ಒಂಚಾಂಡು ದೂರ ಪೋಯಾರ ಎಲ್ಲಿ ಹೋದ್ರಿ ಬನ್ನಿ ಗೈಸ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಇನಿ ಬೈಯಗ್ ಪಾತೆರ್ಲೆ ಓಕೆ ಓಕೆ ರಂಜಿತಣ್ಣ. ಕಾರ್ಕಳನೆ ಕಾರ್ಕಳ ಬಾರೆ ಎಡ್ಡೆ ಊರು ಅಂದೆ. ಟುಗೆದರ್ ಲೈವ್ ಮನ್ಪುಗನೆ ಸೋಮವಾರ ಮನ್ಪುಗನೆ ರಂಜಿತಣ್ಣ ರೆಡಿ ಇತ್ತಾರಡ. ರಘುನಾಥ್ ಇರ್ನ ಚಾನಲ್ ಉಂಡೆ ಇತ್ತಂಡ ಪನ್ಲೆ ವಾಯ್ಸ್ ಚೂರು ಕರೆಕ್ಟ್ ಇಜ್ಜಿ ಕ್ಲಿಯರ್ ಕೇಂಡತ ಪಾತೆರ್ನ ಎಂಕ್ ಸರಿ ಆಪುಜಿ ಸಿಸ್ ದಾಯಿಗ್ ಇರೆಡ್ಡೆ ಪಾತೆರ್ ವರತ. ಈರ್ನ ಲೈವ್ಗೆ ಪಲ್ಲ ಸಪೋರ್ಟ್ ಮಾಡ್ಪೆ ಓಕೆ ರಂಜಿತಣ್ಣ ಥ್ಯಾಂಕ್ ಯು. ಓ ಗೈಸ್ ಬನ್ನಿ. ಎನ್ನ ಊರು ಜೋಕಟ್ಟೆನಾ ಕೇಂದೆ 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 ಅವು ಚಾನಲ್ ಉಂಡೆ ಪನ್ಲೇರು ಪರ್ದಿಂಚಕೇನೊಂದುಲ್ಲ ಚಾನಲ್ ಇತ್ತಂಡ ಪನ್ಲೆ ಅಂತ. ಗುರು ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ಟೀ ಎಲ್ಲ ಆಯ್ತಾ? 19ನೇ ಲೈಕ್ ಥ್ಯಾಂಕ್ ಯು ಗುರು ಅವರೇ. ಆಯಿತು ಹೌದಾ ಮಳೆ ಇದೆಯಾ ನಿಮ್ಮ ಕಡೆ? ನಂದು ಇಲ್ಲ ಮನೆಗೆ ಹೋಗಿ. ಯಾವ ಊರು ಮೇಡಮ್? ನಂದು ಕಾರ್ಕಳ, ನಿಮ್ಮದು? ಬಕಸಿಸ್ ಎಲ್ಲ ಕಾರ್ಲಾಗ ಬಲ್ಯಾವೆ ಎಲ್ಲ ಇಜ್ಜಿ ರಂಜಿತಣ್ಣ ಬಿಸಿ. ಮಳೆ ಇಲ್ಲ ಮೇಡಮ್. ಹೌದಾ ಓಕೆ ಓಕೆ. ನಾಳೆ ಟೂರ್ ಇದೆ. ಮತ್ತೆ ವಿಶೇಷ ಗುರು ಅವರು ರಘುನಾಥ್ ಎಸ್ಕೇಪ್ ರಘುನಾಥ್ ಉಳ್ಳರೆ ಎಲ್ಲಿ ಹೋದ್ರಿ ಮಾತಾಡಿ. ಹೌದಾ ಸಿಸ್ ಆಯಿತು. ಹೌದಾ ಓಕೆ ಬನ್ನಿ ಗೈಸ್ ಮಾತಾಡಿ. ಎನ್ನ ಚಾನಲ್ ಇಜ್ಜಿ ఏంచిన ಅರ್ಥ ಇಜ್ಜಿ ತೊಳುಟು ಬರೇದು ಅದಾದೆ ಮನಂದುಲರ ಇಂಕ ಅರ್ಥ ಒಂದು ಇಜ್ಜಿ ತುಳುಟ ಅತ್ತ ಕನ್ನಡಡೆ ಬರೇಲೆ ಎನ್ನ ಚಾನಲ್ ಇಜ್ಜಿ ಚಾನಲ್ನು ಸಿದ್ಧಲಿಂಗ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ಸಬ್ಸ್ಕ್ರೈಬ್ ಡನ್ ಥ್ಯಾಂಕ್ ಯು ಗುರು ಅವರೇ. ಕಮೆಂಟ್ ಹಾಕಿರಿ ಆಯಿತಾ. ನಿಮ್ಮದು ಚಾನಲ್ ಉಂಟಾ ಗುರು? ಇದ್ರೆ ಹೇಳಿ.
ಎಸ್ ಹೌದಾ, ಒಂದು ನಿಮಿಷ. ಓದಿವರೆ ಗುರುವಾರ ಬ್ಲೂ ಕೊಟ್ಟೆ. ಹೇಮಂತ್ ಹಾಯ್ ಹಾಯ್ ಎಂಚಲ್ಲರಿ ಹೇಮಂತ್. ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ, ಗೌರ್ಮೆಂಟ್ ಬಸ್ನಲ್ಲಿ ಭಾರೀ ನೂಕುನುಗ್ಗಲು, ಇರುವರು ಮಹಿಳೆಯರು ಯಾರಿಗೆ ಗಂಭೀರ ಗಾಯದೊಂದಿಗೆ ಅಮೇರಿಕದ ಹಾಸ್ಪಿಟಲ್ಗೆ. ಹೌದಾ, ಥ್ಯಾಂಕ್ ಯು ಗುರು ಅವರೇ. ಎನ್ನ ಚಾನಲ್ ಚಾನಲ್ ಇತ್ತಿನಕ್ಲಿನ ಚಾನಲ್ನ ತೂಪುನು ಅಂದೆ. ಓಕೆ ಓಕೆ. ನೈಸ್, ಥ್ಯಾಂಕ್ ಯು ಗುರು ಅವರೇ. ರಂಜಿತ್ ಅಣ್ಣ ಥ್ಯಾಂಕ್ ಯು. ತುಳುನಾಡು ದಾತ ಅಂಡ್ರಂಜಲ ತುಳುನಾಡು ಬಂದು ಬುಧರುಂಡು ದಾದ ಕಮೆಂಟ್ ಪಾಡಿಯರ್. ನೈಸ್, ಥ್ಯಾಂಕ್ ಯು ಗುರು ಅವರೇ. ಲೈವ್ ಮಾಡ್ತೀರಾ ಗುರು ಅವರೇ ನೀವು? ಬ್ಲೂ ಕೊಡಿ ಯಾರಿಗೆ ಚಂದ್ರು ಅವರೇ? ಚಂದ್ರು ಬ್ರದರ್ ಹಾಯ್, ಹೇಗಿದ್ದೀರಾ? ಗುರು ಥ್ಯಾಂಕ್ ಯು. ಅವು ಫೇಕ್ ಐಡಿಸಿಸ್. ಓಕೆ ಓಕೆ ರಂಜಿತಣ್ಣ. ಇಲ್ಲ ಮೇಡಮ್. ಹೌದಾ, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್ ಚಂದ್ರು ಬ್ರದರ್. ನೈಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಊಟ ಆಯಿತಾ ನಿಮ್ಮದು? ಹಾಂ, ಊಟ ಆಗಿದೆ ಚಂದ್ರು ಬ್ರದರ್. ನಿಮ್ದಾಯ್ತಾ? ಎಂತಿತ್ತು ಊಟಕ್ಕೆ? ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಮ್ಮದು ಊಟ ಆಯಿತು. ಹೌದಾ, ಎಲ್ಲಿ ಹೋದ್ರಿ? ಕಮೆಂಟ್ ಬರ್ತಿಲ್ಲ ಓ ಜನರೇ. ಲೈಕ್ ಡನ್. ಥ್ಯಾಂಕ್ ಯು ಚಂದ್ರು ಬ್ರದರ್. ಎಂಚೊಲ್ಲರು ಯಾನ್ ಸೌಖ್ಯ ಈರೆಂಚೊಲ್ಲರು ಇರಗಲ ತುಳುವರ್ಪುಂಡ. ಜೈ ತುಳುನಾಡು. ನೈಸ್ ಲೈವ್, ಸೂಪರ್ ಲೈವ್. ಥ್ಯಾಂಕ್ ಯು ಬ್ರದರ್.
ಇರೆನ ಊರುಡು ಪಿರಾಕದ ಹಳಗನ್ನಡದ ಒಂಜಿ ಕವಿ ಇತ್ತೆರ್ ಆರ್ನ ಪುದರ್ ದಾದ ಪಂಡಡ್ ಇರುಷ ಏರಿನೆ ಪಿರಾಕಡ ಯಾನಾರೆ ನಾಡಂ ಪೋಡ. ನೈಸ್ ಲೈವ್, ಥ್ಯಾಂಕ್ ಯು ಚಂದ್ರು ಬ್ರದರ್. ರಂಜಿತ್ ಅಣ್ಣ ಇರೇ ಗೊತ್ತುಂಡೆ ತುಲೆ ಒಲ್ಲರ್ ಹಳಗನ್ನಡ ಕವಿಯ. ಯಾರಪ್ಪ ಅವರು? ಚಂದ್ರು ಬ್ರೋ ಹಾಯ್ ರವೀಂದ್ರನ್. ರವೀಂದ್ರಣ್ಣ ಇರೇ ಗೊತ್ತುಂಡೆ ಹಳಗನ್ನಡದ ಒಂಜಿ ಕವಿ ಇತ್ತೇರಿಗೆ ಕಾರ್ಲಾಡ್ ಗೊತ್ತುಂಡೆ ಪಿರಾಕ್. ಯಾನು ಪುಟ್ಟೊಡ್ಡ ದುಂಬು ಇತ್ತು ನಂದ ಇತ್ತು ಗೊತ್ತು. ರವೀಂದ್ರ ಸರ್ ಹಾಯ್ ನಮಸ್ಕಾರ. ಊಟ ಆಯ್ತಾ ನಿಮ್ದು ಅಂತ ರವೀಂದ್ರ ಇವರು ಚಂದ್ರು ಬ್ರದರ್. ಈರಿರೇನ ಶಾಲೆದ ಕನ್ನಡ ಬುಕ್ಕುಡು ಓದುದಾರೆ ಅವು ಪೂರ ಓಲ್ ಗಟ್ಟ ಹೇಳ್ದು ನಂದು ರಘುನ ಈರಿತ್ತೆ ಕೇಂಡರ್ಡ ಪಂಪನ ಪಂಪತ್ತ ಅಂದು ಪಂಪ ಅಂದ ಇಡೆ ಪೋಯರು ಫ್ರೆಂಡ್ ಲೈಕ್ ಕಮೆಂಟ್ ಥ್ಯಾಂಕ್ ಯು ಚಂದ್ರು ಬ್ರದರ್. ಏರ್ ಗೊತ್ತುಜ್ ಅರೆ ನಾವು ಬಿಡುವಿದ್ದರು ಮನೋರಂಜನ ಎಲ್ಲ ಪಂಡಾವ ರಘುನೀರೈ. ಊಟ ಆಯಿತು ನಿಮ್ದು ಆಯ್ತಾ ಬ್ರೋ ಅಂತ ರವೀಂದ್ರಣ್ಣ. ಎಲ್ಲ ಪನೋಡೆ ತುಳಿಯರಿಂಕಲು ತುಳುವಿಂಕಲು ತುಳುವಿನಾಡಿದು. ನಂದಾಯ್ತು ಸರ್ ಅಂತ ಚಂದ್ರು ಬ್ರದರ್. ಓ ಜನರೇ ಬನ್ನಿ ಇನಿ ಪನ್ಲೆ ಅಯ್ಯ ದೇವರನ್ನ. ಸೂಪರ್ ಲೈವ್, ಥ್ಯಾಂಕ್ ಯು. ಬಂತಲ್ಲ ನೀವು ಓಣಿರ್ನ ಪಿನ್ ಮಲ್ತೆ ತುಕ ಎರಾಂಡಲ್ಲಿ ಬರ್ತಾರೆ ತುಕ. ಕಾರ್ಕಳದ ಜನತೆಯವರೇ ಬನ್ನಿ ಲೈವಿಗೆ. ನಿಮಗೆ ಒಂದು ಕ್ವಶನ್ ಇದೆ. ಕಾರ್ಕಳದ ಜನರೇ ಬನ್ನಿ. ಈತು ಕ್ಲೂಸನ ಕೊರಿಯಾಂಡ್ರ ಗೊತ್ತಾಯ್ಜಿ ಗೊತ್ತಾಯ್ಜಿ. ಈರ್ ಕಾರ್ಕಳದ ಮಂಡರತ
ಅಂಚ ಒಂಚೂರು ಡೌಟ್ ಆಂಡ್ ಕಾರ್ಲಾಡಿ ಏರಿತ್ತು ಎಲ್ಲಿ ಹೋದ್ರಿ ಬರ್ಚಾನ್ ಪನ್ಪೆ ಕಾರ್ಕಳದ ನಂದಡಿಕೆ ಬಂದು ಕೇಂದೆ ಪನ್ಲೆ ಮೇರಾ ಮುದ್ದಣ್ಣನ ಮುದ್ದಣ್ಣ ಅಂದ ಗೊತ್ತಿಚ್ಚು ಅಂದ ಬಂದೆ ಮುದ್ದಣ್ಣ ದೂರ ಪೋಯಾರ ಹೇಳಿ ಗೈಸ್ ಹೇಳಿ ಕಮೆಂಟ್ ಹಾಕಿ ಸರಿ ಓಹೋ ಆರಾ ಗೊತ್ತಾಣ ಕವಿವರ ಮುದ್ದಣ್ಣ ಅದೇ ರವೀಂದ್ರ ಅಣ್ಣ ಇದ್ದೀರಾ? ರಂಜಿತ್ ಅಣ್ಣ ಇದ್ದೀರಾ? ಎಲ್ಲಿ ಹೋದ್ರಿ ನೀವೆಲ್ಲ? ಓ ಜನರೇ ಬನ್ನಿ, ಕಮೆಂಟ್ ಹಾಕಿ. ಯಾರಿದ್ದೀರಾ ಕಮೆಂಟ್ ಹಾಕಿ. ಈರಿನ ಹುಡ್ದ ಕತೆ ಹೇಗೆ ಗೊತ್ತು ದೇವ್ರೆ, ಈ ರಂಜೆ ಮಣ್ಣು ಹೆಂಗೆ ಗೊತ್ತಣ್ಣ? ಇರ್ದಾದ ಹುಡುಗ ಎಂಡರ್ಡ ಇತ್ತದ ಓ ಜನರೇ ಕಮೆಂಟ್ ಹಾಕಿ. ಒಂದು ಬಡ್ಚಂದ ತೆಪ್ಪುಗ ಬಕದಾಯಿಗೋ ಎಲ್ಲ ಹೋದ್ರ? ಎಲ್ಲ ನಿದ್ದೆ ಮಾಡ್ತಿದ್ದಾರಂತ.
ಏರ್ನ ಪುದರ್ಡೆ ಹಾಂ ಅಂದಿ. ಹಾಯ್ ಹಾಯ್, ಹೇಗಿದ್ದೀರಾ? ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಈ ರವೀಂದ್ರಣ್ಣ ಗಳಿಗೆಗೋರ ದೂರ ಹೋಗ್ತೀನಿ. ಸೂಪರ್ ಸೂಪರ್, ಥ್ಯಾಂಕ್ ಯು, ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. నాకు తెలుపుంది అది గుద్దేతులు ದೂರ ಹೋಗ್ಬಂದಿರು. ಓಯ್ ಜನರೇ ಬನ್ನಿ. ಹೌದು, ಆರು ಕ್ವಶನ್ ಕೇಳಿರಿ ನೀರು ಬಲಿತನ ಆ ಒಲಿಗೆ ನಾನು ಒಡ್ತೀನಿ ತಿಕ್ಕದ್ಬಾರ್ದು ನೀಕಲ್ ಪೂರ ಬಲಿಪುನ. CID ಜಾಬ್ ಆತ ನೀನು ಕಂದ ಓಲು ಓಲು CID ಜಾಬ್ ಆತ. ರಘುನಾಥ್ ದೂರ ಪೋಯರ್ ಅರ್ಲ ಪೋಯರ ಅಂತ. చూడు చూడు తోడాపుండు ఈ జెండా ఎంకలం పుద్దారన లగాడి తెప్పారు అందా. ఓకే ఓకే గిర్నకేండ సూపర్ సూపర్, ಥ್ಯಾಂಕ್ ಯು. ರಘುನಾಥ್ ಉಳ್ಳಾರಿ ಇವರು ಉತ್ತರಡ ಬಂದೆ. CID ಬೇಲೆ. ಓಯ್ ಜನರೇ ಬನ್ನಿ. ಸಪೋರ್ಟು, ಥ್ಯಾಂಕ್ ಯು. ಹೈಡಾತು ಜನಲ್ಲೇ ರಂದನ್ ಕಾಂಡೆ ಚಾಕದಾದ ತಿನ್ನಿಯಾರು ಕಾಂಡೆನೆ ರೊಟ್ಟಿ ತಿಂಡೆ ರೊಟ್ಟಿ ಅಂಗಡಿದ ರೊಟ್ಟಿ ಉಂಡತ್ತೇವು ಮೆಸೇಜ್ ಪಾಡು ಅಕ್ಕಲು ಸಪೋರ್ಟರ್ నాకు. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಇರೇದಾದಿತ್ತಂಡು ಕಾಂಡೆ ಗುಡ್ ಗುಡ್. ವಾಚರಾ ಅಂದಂದು, ಥ್ಯಾಂಕ್ ಯು ರವೀಂದ್ರಣ್ಣ. ಜ್ಯೂಸ್ ವಡೆ ಜ್ಯೂಸ್ ವಡೆ ರವೀಂದ್ರಣ್ಣ. ತಿಂಡಿ ವಡೆ ತಿಂಡಿ ಬೇಕಾ ಜ್ಯೂಸ್ ಬೇಕಾ? ಎಂತ ಮರೆ ನೀವು ಬೇಗ ಬನ್ನಿ. ಹೌದು, ನಿಧಾನ ಪ್ರಧಾನ. ಹಾಂ ಕೋಲ್ಡ್ ಉಂಟಾ? ಹಾಂ ಕೋಲ್ಡ್ ಉಂಟು. ಕೋಲ್ಡ್ ಆತು ದಂಟೆಡುವಾಡು ಕೋಲ್ಡ್ ದಾದ ತಿಂಡಿ ತಿಂಡಿ ಚಿಪ್ಸ್ ಚಾಕ್ಲೇಟ್. ಸೂಪರ್, ಥ್ಯಾಂಕ್ ಯು. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಎಂಕ್ ಪದೇಂಗಿ ಬಜಿಲಿ ಮಿಕ್ಸರ್. ಓ ದೇವರನ್ನ ಆತು ಬಗ್ಗೆ ತಿಂಡಾರ. ಓ ಚಿಪ್ಸ್, ಹಾಂ ಚಿಪ್ಸ್ ಅವೇ ಪ್ಯಾಕೆಟ್ ಬರ್ಕೊಂಡತೆ ಅವೇ ಚಿಪ್ಸ್. ಬಾಳೆಕಾಯಿ ಚಿಪ್ಸು. ರಘುನಾಥ್ ಹಿರೇಬೋಡೆ ಎಂಗು ಪೆಟೆ ಮಾಡುವೇರು ಅಂದಿತ್ತು. ಗೈಸ್ ಬನ್ನಿ ಮಾತಾಡುವ, ಬನ್ನಿ ಬನ್ನಿ.
ಸಾಲಾಗಿ ಬನ್ನಿ. ఫేస్ లైవ్ ಅಂತ ತಿಂಡಿ ತಿನ್ನೋಡು ಲೈಕ್ ಜಾಸ್ತಿ ಬರ್ಪುಣಂದ ಎಂಕಂಚಿನ ಲೈಕೇ ಬಿಡ್ತೀರ ಅಂದ್ರಣ್ಣ ಎಂಕೀತೆ ಫೇಸ್ ಇಪ್ಪಂದ ಲೈವ್ ಅಂತಂಡ ತಿಂಡಿ ತಿನ್ನೋ ಅವು ಶೋಕ ಏರೆಗ್ಲ ಗೊತ್ತಾಗ್ತದೆ ದಾದ ತಿಂಡಿ ಅಂತ. ಐಸ್ ಕ್ರೀಮ್ ಮಾತ ತೋಜ ತೋಜ ತಿನ್ನೋಡು ಅಂದ. ಓಕೆ ಓಕೆ ನಾನು ಹಂಚಿನ ಅಂತ. ಓ ಗೈಸ್ ಬನ್ನಿ. ಕೆಲವು ದಕ್ಲು ಮಾಡ್ತೀರಾ ಅಕಲ್ ಮಾಡ್ತಾರೆ ನಾವು ಪೂರ ಹೆಜ್ಜೆ ಅಂಚ. ಸೂಪರ್ ಥ್ಯಾಂಕ್ ಯು ಸಪೋರ್ಟು ಥ್ಯಾಂಕ್ ಯು. ರಾಜಣ್ಣನ ಆಗ್ತಾ ಇದ್ದಾರೆ. ಎಲ್ಲಿ ಹೋದ್ರಿ ಜನ ರೀ ಬನ್ನಿ. ನೀವೆಂತ ಮಾತಾಡಲ್ಲ. ಸೂಪರ್ ಕಮೆಂಟ್ ಥ್ಯಾಂಕ್ ಯು ರೀ. ಐಸ್ ನೋಡಿ ಪನೋಡ ಓಕೆ ಓಕೆ. ಲೀಲಾಧರ್ ಅವರೇ ಹಾಯ್ ಹಾಯ್. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಯಾರೇ ಚೆಲುವೆ ಯಾರು ಚೆಲುವೆ ಇದು ಚೆಲುವೆ ಯಾರ ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯಿತಾ. ಕಮೆಂಟ್ ಹಾಕಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಚೆಲುವೆ ಅಂತ ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ. ಸೂಪರ್ ಥ್ಯಾಂಕ್ ಯು. ಒಕ್ಕ ಕಾರ್ಬಾರ್ ಪೂರ ಇಂಚುಂಡು ಕಾರ್ಬಾರ್ ಉಂಡಿ ಕಾರು ಗ್ಯಾರೇಜ್ ಉಂಡು ಬಾರ್ ಮಿಲ್ಲುಡುಂಟು. ಚೆಲುವೆ ಒಂದು ಹೇಳ್ತೀನಿ ಹೇಳಿ ರವೀಂದ್ರಣ್ಣ. ಹೇಳಿ ರವೀಂದ್ರಣ್ಣ ಏನು ಹೇಳ್ತೀರಾ. ಸಪೋರ್ಟು ಥ್ಯಾಂಕ್ ಯು. ನಗ್ತಿದ್ದೀರಾ ಅವರು ಹೋದ್ರಂತ ಚೆಲುವೆ ಹೇಳಿ. ಲೈಕ್ ಕೊಟ್ಟಿಲ್ಲ ಚೆಲುವೆ ಹೇಳಿದ್ರು. 100 ಹಾಯ್. ಬ್ಯಾಡ್ ಕಮೆಂಟ್ ಮಾಡಿದರೆ ಟೈಮ್ ಔಟ್ ಕೊಡ್ತೀನಿ. ಹೌದು ಸೂಪರ್ ಥ್ಯಾಂಕ್ ಯು. ಹಾಯ್ ಮುದ್ದುಲಿ ಚಾಂಡ್ ಹಾಂ ಚಾ ಆತುಜ್ಜಿ 100 ಇರ್ನಾಡ 100 ನಮಸ್ತೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮತ್ತೆ ಹೇಗಿದ್ದೀರಾ. ನಾನು ಆರಾಮಿದ್ದೇನೆ. ನೀವು ಎಲ್ಲಿಗೆ ಹೋದದ್ದು ರಂಜಿತಣ್ಣ ಹೇಳದೆ. ಹಾಯ್ ಆಟೋ ಅಣ್ಣ ಅಂತ 100 ಅವರು ಹೇಳಬೇಕಲ್ಲ ಹೋಗುವಾಗ. ಹೇಳದೆ ಹೋಗ್ಲಿಕ್ಕಿಲ್ಲ ಯಾರು ಕೂಡ. ಮುದ್ದೂಲಿ ಬರ್ಸ ಉಂಡಕ್ಕೆ ಇಲ್ಲಿ ಬರ್ಸ ಕಡಿತನು 100 ಯಾರು ನೀನು ಚೆಲುವ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಹೋಗಿದ್ದು ನೋಡಿದ್ದೀರ ರಂಜಿತಣ್ಣ. ರವೀಂದ್ರಣ್ಣನ ಆಗ್ತಿದ್ದಾರೆ. ಸೂಪರ್ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ಓ ಗೈಸ್ ಬನ್ನಿ. ಇಲ್ಲಿ ನೋಡಿ ರಂಜಿತ್ ಅಣ್ಣನ ಚಾನಲ್ ಇದೆ, ಅವರಿಗೆ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಅವ್ರದ್ದು ವಿಡಿಯೋ ನೋಡಿ. ವಿಡಿಯೋದಲ್ಲಿ ಹೀರೋ ಇದ್ದಾರೆ ವಿಡಿಯೋ ಶಾರ್ಟ್ ವಿಡಿಯೋದಲ್ಲಿ. ನೋಡಿಲ್ಲ ನಿಮ್ಮ ಮೆಸೇಜ್ ಏನು ಇವಾಗ. ಐ ಡಿ ನೇಮ್ ಚೇಂಜ್ ಮಾಡಿದ್ರಾ. ಹಾಂ ಹೌದು ಚೇಂಜ್ ಮಾಡಿದ್ದೇನೆ. ಶಿವಶಕ್ತಿ ಕ್ರಿಯೇಷನ್ ಅಂತ ಮಾಡಿದ್ದೇನೆ. ನಾನು ಚೆಲುವ ಅಲ್ಲ ದೇವರು ನಾನು. ಹೌದಾ ನೋಡು
ಮನೆ ದೇವರು ಅದೇ ನಾನು ಅಂತ ಹೇಳ್ತಿದ್ದಾರೆ ನೂರವರು. ಒಡೆ ನೂರು. ಅವರ ಹೆಸರು ಆಗಿದೆ ನೂರು ಲಡ್ಡು ಅಂತ. ರಘುನಾಥ್ ಅವ್ರಿಗೆ ಬರ್ಸವನ್ನಾಗ ಎಡ್ಡೆ ಪುಂಡು ಅಂದ. ಓಕೆ ಕಾಫಿಜ್ಜಿ ಅಂದೆ. ಓಕೆ ಎಡ್ಡೆ ಹಾಕೊಂಡು ಅಂದ ರವೀಂದ್ರಣ್ಣ. ಹೌದಾ ಆಯ್ತು ಸಿಸ್ ಅಂತ ಹೇಳ್ತಿದ್ದಾರೆ ರಂಜಿತಣ್ಣ. ನೂರು ಲಡ್ಡು ದೇವರ ಥರ ಅಂತ ಹೇಳ್ತಿದ್ದಾರೆ ನೂರವ್ರು. ಹೌದಾ 2 kg ಕಡಲೆ ಕನತ್ತದ ದೀಲ ವಂಡಿನೀಯ 2 kg ದಾಯಿಗ್ ನಾನು ಬಕ್ಕಸುರೇನಾ. ಸಪೋರ್ಟು ಥ್ಯಾಂಕ್ ಯು. ಮುದ್ದುಲಿ 2 kg ಲಡ್ಡು ಬೇಕಾ? ಬೇಡ ಬೇಡ, ನೀವೇ ತಿನ್ನಿ. ಲೈಕ್ ಡನ್. ಈಗ ಕೊಟ್ಟದ್ದ ಲೈಕ್? ಎಂತ ಮರ ಲೈಕೇ ಬಂದಿಲ್ಲ. ಲೈಕ್ ಕೊಡಿ. ಲೈವ್ ಮಲ್ಪನಾಗ ತಿನ್ನರ ಹಾಕೊಂಡು ಎಂಕು ಬಡ್ಚಿ ಎಂಕಿತೆ ತಿಂಡ ಉಂಡತೆ ಎನ್ನ ಎಲ್ಲ ಕೂಡ 2 ದಿನ ರೆಸ್ಟ್ ಮಲ್ಪಡ ಹಾಕೊಂಡು. ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ಸದ್ಯಗೂ ದಾಲ ತಿನ್ಪುಜ್ಜಿ ಒಣಸು ಮಾತ್ರ. ಒಣಸ್ಲ ನಾರ್ಮಲ್ ತಿಂಡಿ ನಾನು ಜಾಸ್ತಿ ದಾಲ ತಿನ್ಪುಜ್ಜಿ. 40 ಜನ ಉಳ್ಳೇರು ಅಂದು. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಮೇರೋಡಿ ರಂಜಿತ್ ಅಣ್ಣೆಲ್ಲ ರಘುನಾಥ್ಲ. ಓ ರಘುನಾಥ್ ರಂಜಿತ್ ಅಣ್ಣ ಬಲಿ ನಿಕ್ಲೆಗ್ ಮೂಲ ಹಾಸನ ಕಾಲಿಂಟು. ಹಾಸನ ಸಾರಿ ಹಾಸನ. ರೋಹನ್ ಮತ್ತೆ ಬಂದರು. ಬನ್ನಿ ರೋಹನ್ ಅವರೇ. ಯಾರು ಏನು ಗೊತ್ತಿಲ್ಲ. ಹೌದಾ ಸೂಪರ್ ಅಂತ ಹೇಳ್ತಿದ್ದಾರೆ. ಕುಳ್ಳಿ ಮೋಹಿನಿ ಅದು ಯಾರು ಮಾರಿ ನೂರು ಅದು ಯಾರು ಕುಳ್ಳಿ ಮೋಹಿನಿ? ನಿಮ್ಮ ಮಂಡೆ. ಓಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಮುದ್ದು ಇಲ್ಲಿ ಕುಳ್ಳಿ ಇದ್ದೀರಾ ನೀವು? ಗೊತ್ತಿಲ್ಲ. ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ನೂರು ನೀವು ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರೋಹನ್ ಅವ್ರು ನಗ್ತಾ ಇದ್ದಾರೆ. ಏನಾಯ್ತು ರೋಹನ್ ಅವರಿಗೆ ಹೇಳಿ. ನಾವು ಕೂಡ ನಗ್ತೇವೆ, ಇಲ್ಲಿದ್ದವರೆಲ್ಲ ನಗ್ತಾರೆ. ಸಪೋರ್ಟು ಥ್ಯಾಂಕ್ ಯು. ಗೊತ್ತಿಲ್ಲನಾ ಅಂತ ಹೇಳ್ತಿದ್ದಾರೆ ನೂರವರು. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ರಂಜಿತಣ್ಣ ಕೂಡ ಒಡೆ ಬಲಿತೀರಿ ಇಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದಾ ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ ನೂರವರು. ಓ ಗೈಸ್ ಬನ್ನಿ ಮಾತಾಡಿ. ಸಪೋರ್ಟ್ ನಿಮ್ಮ ಜೊತೆ ನಮ್ಮ ಮಾತುಕತೆ. ಕುಳ್ಳಿ ಮೋಹಿನಿ ಅಂದೆ ನೀವು ಮುದ್ದು. ಎಂತ ನಾನು ಕುಳ್ಳಿ ಮೋಹಿನಿನಾ? ಮೋಹಿನಿ ಅಂದರೆ ದೆವ್ವ, ನಾನು ದೆವ್ವ ಅಲ್ಲ. ನೀವು ಕುಳ್ಳಿ ಇದ್ದೀರಾ? 2ಗೆ ಯಾರ ಹತ್ರ ಹೇಳೋದು ಮಾರೆ ಕುಳ್ಳಿ ಇದ್ದೀರಾ ಅಂತ. ಉದ್ದ ಇದ್ದೇನೆ, 6 feet ಉದ್ದ ಇದ್ದೇನೆ ನಾನು. ಆಟೋನಲ್ಲಿ ಹೋಗ್ತಾ ಇದ್ದೀರಾ? ನೋಡಿದೆ ನಾನು. ಯಾರು? ರವೀಂದ್ರಣ್ಣನಾ? ನೀವು ಮುದ್ದು ನಾನು ಉದ್ದಿದ್ದೇನೆ ನೂರು. 6 feet ಇದ್ದೇನೆ ಅಲ್ವಾ ರವೀಂದ್ರಣ್ಣ ಹೇಳಿ? 6 feet ಉದ್ದ ಇದ್ದೇನಲ್ಲ. ನೀವು ದೆವ್ವ ಅಲ್ಲ, ದೈವ. ಯಾರು ರಘುನಾಥ್ ಅವರೇ? ದೈವ ಅಲ್ಲ. ದೈವ ಅಂದರೆ ಬೇಡ, ಅದು
6 ಫೀಟ್ ಅಲ್ಲ 4 ಫೀಟ್ ಇರೋದು ನೀವು. ಹೌದಾ ನೂರು? ನೀವೆಲ್ಲಿ ನೋಡಿದ್ದು ನನ್ನನ್ನು? ರವೀಂದ್ರ ಅಣ್ಣ ಎಲ್ಲಿ ಹೋದ್ರಿ? ರಘುನಾಥ್ ಇರು ಜೋ ಕಟ್ಟೆ ಮೊನ್ನೆತೆ ಜೋ ಕಟ್ಟೆ ಧನಿಜಿನ ಅವು ಕುಡ್ಲದಂಚ ಎನ್ನ ಕರ್ಮಾಂಡು ದಾದೆ ರವೀಂದ್ರಣ್ಣ ದಾದಾಂಡು. ಹ್ಞೂ, ನಾನು ಕೂಡ ಕಾರ್ಕಳಕ್ಕೆ ಬಂದಿದ್ದು. ಹೌದಾ? ಓಕೆ ಓಕೆ. ದಾದಾಂಡು ರವೀಂದ್ರಣ್ಣ. ಮಿಸ್ ಆದ ನಿನ್ನ ಲೈವ್ ಬಂದು ಅವು ಲೈವ್ಗೆ ಮೆಸೇಜ್ ಬೋಣ ಅಂದ. ಓಹೋ ಅಂಚ ವಿಷಯನಾ? ಮಲ್ಲಿಕಕ್ಕ ಹಾಯ್ ಹಾಯ್ ಏನು ಚೊಲ್ಲರು ಹೈಡ್ ಮಲ್ತೀರು? ಎಂಚ ಅಂಚಾಂಡು ಇರು ಚಾನಲ್ ತೂತೋಡು. ಏನಾಯಿತು ಅಂತ ಕೇಳ್ತಿದ್ದಾರೆ ನೂರವರು. ಶಶಿ ಅಣ್ಣ ಹಾಯ್ ಪಂಡೆಯಾನು ಒಂದಾ ಬಿಡ್ಲೆ. ಯಾನ್ ಆರಾಮ ಈರೆಂಚಲ್ಲರ ಯಾನ್ಲ ಆರಾಮಲ್ಲ ಮಲ್ಲಿಕ ಸಿಸ್. ಬೊಕ್ಕ ವಿಶೇಷ ದೈವ ಅಂದರೆ ಮನೆ ಮಂಚ ಹುಡ್ಕೊಳ್ದಿನವ ಅಂದ್ ಯಾನ್ ಐಕಿ ರಂಜ ಬಂಡಾರತೆ ಮನಿ ಪಂದ ಕುಲ್ಲಿ ಅರ್ಜೆಂಟ್ ಆಂಡ್ ಇರ್ನ ಮಂಡೆ ಇರ್ನ ಇರ್ನು ಈ ಲೈವ್ ಹಿಡಿತದು ಸಡನ್ ನೀರು ಅಡಿಗೆಂತು ಪೋಯಾರು ಅವು ಪನ್ಲೆ ಮುದ್ದು ಹುಲಿ ಅಂತ ಹೇಳಿ ಗೊಂಗನ ಅದೆಂತ ದೆವ್ವ ದೆವ್ವ ಸ್ಟ್ರಕ್ಕಾಯಿನಿ ಸ್ಟ್ರಕ್ಕಾಯಿನ್ಯಾ ಮಲ್ಲಿಕಕ್ಕ ಬಕ ವಿಶೇಷ ದಾದೆ ಬೈಯಾಗ ಕಜಿಪು ಆಕಾಶದಾಗೆಯರು ಮಾಯಗಾರರು ಚಿತ್ತಾರ ಮಾಡಿ ಹೋಗನೆ. ಎಂತಾಯಿತು ಅದು? ಅವರು ಬೇರೆ ಲೈವಲ್ಲಿ ಮೆಸೇಜ್ ಹಾಕಿದ್ದಂತೆ ನನ್ನ ಲೈವ್ ಅಂತ ರವೀಂದ್ರಣ್ಣ. ಹಾಂ ಅಂದು ಓಕೆ ಓಕೆ. ಅಕ್ಕಿಯಾಗಿ ಶಶಿ ಅಣ್ಣೆ ಈ ಲೈವ್ ಬತ್ತೆರು ಬಂದು ಪಾಡಿನಿ ಅಂದ. ಮಲ್ಲೈಜು ಬಿಡ್ಲೆ ಹೈಡ್ ಆಡ್ತೆ ಇರಕ್ಕೆ ಟೆನ್ಷನ್ ಮಲ್ಪಚ್ಚು ಓ ಪೂಜಾರ್ ಬಕದಾಯ ಟೆನ್ಷನ್ ಅನ್ಪುನ. ಹೌದಾ ಅಂತ ಹೇಳ್ತಿದ್ದಾರೆ. ಹೌದೌದು ರವೀಂದ್ರಣ್ಣ ಬೇಜಾರಲ್ಲಿದ್ದಾರೆ. ಹೈಡ್ ಯಾರು ಮಾಡಿದ್ದು? ಅದವರು ಎಂತ ಹೇಳುದು ರವೀಂದ್ರಣ್ಣ ಬಲ್ಲೆ ಯಾನ್ ಹಾಯ್ ಪಾಡಿನಿ ಅಂದ. ಓಕೆ ಓಕೆ. ನೋ ಟೆನ್ಷನ್ ಬಿ ಹ್ಯಾಪಿ ಅಂತ ಹೇಳ್ತಿದ್ದಾರೆ ನೂರವರು. ಹೌದು, ಎಲ್ಲದಕ್ಕೂ ಟೆನ್ಷನ್ ಮಾಡಿದರೆ ಭಾರಿ ಕಷ್ಟ ಉಂಟು ಅಲ್ವಾ? ಎಂತ ಕನ್ನಡನಲ್ಲಿ ಹೇಳಿ ಒಡ್ಚಿತ್ತನು ಪಕ್ಕಡ ಅಂದ ಇರೇಗ್ ರಡ್ಡು ಉಡೋಡಿರಿ ಎನ್ನ ஒரு ಬಸ್ಫೆಗ್ ಕಾಯ್ತಲ್ಲ ಕೇಂದಾನ ಜೋಕಟ್ಟೆ ಕೇಂದಾನ ಅಂಚು ಹೋತು ಜವೆ ಮದಿಮಾಲ್ ಏರವು ಈರ ಹಾಕೇನಂದಿಲ್ಲೇರಿ ಏರಿ ಪ್ರೀತಿ ಅಕ್ಕ. ದಿಸ್ ಇಸ್ ಹಾಯ್ ಅಂತ ರವೀಂದ್ರಣ್ಣ. ಟೆನ್ಷನ್ ಬಿಟ್ಟಾಕಿ ಮಾತ್ರೆ ಹೌದಾ ನೂರು? ಶಶಿಕಾಂತ್ ಅಣ್ಣ ಹಾಯ್. ರವೀಂದ್ರ ಬ್ರೋ ಹಾಯ್ ಅಂತ ಪ್ರೀತಿ ಅಕ್ಕ. ಶಶಿ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಶಶಿಕಾಂತ್ ಅಣ್ಣ ಎಂಚೊಲ್ಲರು ಪ್ರೀತಿ ಅಕ್ಕ ಎಂಚೊಲ್ಲರು ಚಾಪರಿಯರ. ಶಶಿ ಅಣ್ಣೆ ಇತ್ತೆ ಬತ್ತೀರು ತುಲಿ ಶಶಿ ಅಣ್ಣೆ ಬತ್ತೀರು. ಶಶಿ ಬ್ರೋ ಹಾಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗಾ ಇತ್ತೇನಾ? ರಘುನಾಥ್ ಈರ್ ದೂರ ಪೋಯರು
ಉಲ್ಲರ ಚಾಂಡ್ ಅಂದೆ ಚಾದ್ ಬತ್ತನ ವೆರಿ ಗುಡ್ ಮಾರ್ನಿಂಗ್ ಪ್ರೀತಿ ಸಿಸ್. ಗುಡ್ ಮಾರ್ನಿಂಗಾ? ಏಪದ ಗುಡ್ ಮಾರ್ನಿಂಗ್ ನಿಕ್ಲೆಗೆ? ಶಶಿ ಅಣ್ಣ ಅಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ನೂರವರು. ಇಲ್ಲಿದ್ದಾರೆ ಶಶಿ ಅಣ್ಣ. ಬಂದರು ನೋಡಿ. ಹೌದು ಪ್ರೀತಿ ಸಿಸ್ ಪಾರ್ಟಿ ಅಪ್ಪ ಹೋಯ್ತಾ ಮೋನ್ ನನಗೆ ಕೊಡ. ಹೌದಾ ಈಗ ಅಂಚಾಂಡು ಗೊತ್ತೇ ಆಯ್ತು ಓವಿ ಇರು ಸರಿ ಐಡಿ ನೇಮ್ ಪೂರ ತೂದು ಹೋಡು ಅಲೆ ವೆರಿ ಗುಡ್ ಮಾರ್ನಿಂಗ್ ಬತ್ತಂಡು ಅವು ಎಂಕಲ್ ಅಂಚೆನೆ ಪಲ ಅಂದೆ ಪ್ರೀತಿ ಅಕ್ಕ ಗುಡ್ ನೈಟ್ ಅಂತ ನೂರವರು. ಎಂಕ್ಲೆಗ್ಲ ಚಾ ಮನ್ಲೆ ಎರಡ ಮನೋಡು ಪ್ರೀತಿ ಅಕ್ಕ ಅಲೆ ರಘುನಾಥುಲ್ಲಿರತಾರೆ ಚಾ ಬೋಡ್ಗೆ ಅರ್ಜೆಂಟ್ ಅಂತ ಅಂದ. ಮುದ್ದುಗೂ ಮುದ್ದು ಗುಜ್ಜು ಕೊರಿವಕ್ಕ ಶಶಿ ಬ್ರೋ ಅಂತ ಪ್ರೀತಿ ಅಕ್ಕ. ರಾಘವೇಂದ್ರ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ? ರವೀಂದ್ರ ಅವರೇ ನಮಸ್ತೆ ಅಂತ ದೊಡ್ಡಪಾಯಿ ಏನಪ್ಪ ನೋಡ. ಪ್ರೀತಿ ನಮಸ್ತೆ ಅಂತ ದೊಡ್ಡಪ್ಪ ಹಾಯ್ ಅಂತ ರವೀಂದ್ರಣ್ಣ. ನೂರು ಅಂತ ಕೂಗ್ತಿದ್ದಾರೆ ದೊಡ್ಡಪ್ಪ. ನೂರಿಗೂ ಆಫ್ಟರ್ನೂನ್ ಅಂತ ಕುಳ್ಳಿ ಮೊಯ್ನಿ ಮುದ್ದೂಳಿ ಯಾರು ನೂರು. ಪ್ರೀತಿ ಸಿಸ್ ಚಾ ಪರಿಹಾರ ಹಾಕೇನೊಂದುಲ್ಲೇರು ಶಶಿಕಾಂತ್ ಅಣ್ಣ. ದೊಡ್ಡಪ್ಪ ಹಾಯ್ ಅಂತ ಪ್ರೀತಿ ಅಕ್ಕ. ದೊಡ್ಡಪ್ಪ ಅಂತ ನೂರವರು ಅಳ್ತಾ ಇದ್ದಾರೆ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್ ನೂರು ಅಂತ ಅಳ್ತಿದ್ದಾರೆ ದೊಡ್ಡಪ್ಪ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಪ್ರೀತಿ ಅಕ್ಕ ಅದೆಂತ ಸೇಮ್ ಟು ಯುನಾ? ಓಕೆ ಮಾತೆರ್ಲ ಪರಿಹಾರಕ್ಕೇನೊಂದಿಲ್ಲ ದಾದವೇನು ದಾದೆ ಪ್ರೀತಿ ಅಕ್ಕ. ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ದೊಡ್ಡಪ್ಪ ಅಂತ ನೂರು ಕೂಡ ಅಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ನೂರು ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ. ನೂರು ಅಂತ ಅಳ್ತಿದ್ದಾರೆ ದೊಡ್ಡಪ್ಪ. ಪರ್ದಾಂಡ ಈರ್ನ ಪರ್ದಾಂಡ ಅಂತ ರವೀಂದ್ರಣ್ಣ. ಚಾ ಅಂದೆ ಓಕೆ ಓಕೆ. ಪ್ರೀತಿ ಅಕ್ಕ ಚಾಂಡ ಅಂತ ನೂರು ಅವರು ತುಳು ಭಾಷೆ ಕಲ್ತರು ನೋಡಿ. ಹುಷಾರ್ ನೂರು. ಗುಡ್ ನೂರು. ಫ್ಲೂ ಇಜ್ಜಿಡ ಹೈಡ್ ಮಾಡ್ತೀನಿ ಏರು ಬಂದು ಗೊತ್ತಾ ಪೂಜಾ? ಅವು ಎಂಚ ಗೊತ್ತಾ ಪ್ರೀತಿ ಅಕ್ಕ? ಗೊತ್ತಂಡೆ ಪ್ರೀತಿ ಅಕ್ಕ. ಕಾಲ್ ಬಂತು ನಂದು. ಹೌದಾ ನೂರು? ಎನ್ನಾಡಿ ಮೂರ್ತಿ ಕಮೆಂಟ್ 90 ಬೋರ್ಡ್ಗೆ ಲೈವ್ಗೆ ಕಮೆಂಟ್ ಅಂತ ಪ್ರೀತಿ ಅಕ್ಕ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಲೈವ್ಡು ಬ್ಲೂ ಇಡ ಹೈಡ್ ಏರ್ ಮಾಡ್ತೀನಿ ಒಂದು ಗೊತ್ತಾ ಪೂಜಾ? ಆಯ್ತ ಬಗ್ಗೆ ಗೊತ್ತು ಜಂಕ್. ಪ್ರೀತಿ ಅಕ್ಕ ಗೊತ್ತಿಪ್ಪು ಒಡೆ ಬೈರು ಪ್ರೀತಿ ಅಕ್ಕ. ಗೊತ್ತಾ ಪೂಜಿ ಪನ್ನೊಂದುಲೆ ಪ್ರೀತಿ ಅಕ್ಕ ಅಂದ. ಓಕೆ ಓಕೆ. ರವೀಂದ್ರಣ್ಣ ವಾದ ಪೋಣತೆ ಬಿಡ್ಲೆ ಏರ್ ನನ್ನ ಪೋಯ್ ಜರ್ಡ. ಓಕೆ ನನ್ನ ಪೋರ ಪೂಜಾ ತೀರೆಗ ಹೈಡ್ ಆಯ್ಬಕ್ಕ.
ಬ್ಲೂ ಇಜ್ಜಿಡ ಎಂಚ ಗೊತ್ತಾಪಿನಿ ಅಂತ ಶಶಿಕಾಂತ್ ಅಣ್ಣ ಸಪೋರ್ಟು ಥ್ಯಾಂಕ್ ಯು. ಬ್ಲೂ IMP ಬ್ರೋ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಇಂಪಾರ್ಟೆಂಟಾ? ಓಕೆ ಓಕೆ. ಪೋಪು ಜಿತ್ತಣ ಮಿಸ್ ಆಯ್ನಿ ಅವು ಅಂದ ಫಸ್ಟ್ ಇಯರ್ ID ಚೆಕ್ ಮಾಡ್ಬೋಡು ಒಕ್ಕ ಬೋಡು. ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ. ಮಿಸ್ ಅದು ಮೆಸೇಜ್ போயினி. ಅತ್ತ ಯಾನು ಅಂಜಿಕೇನು ಐರು ಮಿಸ್ ಅದು ಮೆಸೇಜ್ ಬೋರ ಆರು ಒಂದಿಟ್ಟು ಆರು ಫೇಸ್ ಲೈವ್ ಅತ್ತೆ ಮಲ್ತನ ರವೀಂದ್ರಣ್ಣ ರವೀಂದ್ರಣ್ಣ ಫೇಸ್ ಲೈವ್ ಮಲ್ತನತ್ತೆ ಯಾರು ಇತ್ತು ಜಾ ಫೇಸ್ ಲೈವ್ ಇತ್ತು ಜಾ ಓಕೆ ಓಕೆ. ಇರಾಗ ಎನ್ನ ಸ್ಕ್ರೀನ್ ತುನಾಗಲ ಗೊತ್ತಾಯ್ತು ಸ್ಕ್ರೀನ್ ತುನ ಗೊತ್ತಾಯ್ಜ ಫೇಸ್ ಲೈವ್ ಇತ್ತು ಜಾನ್ ಮೆಸೇಜ್ ಮಾಡ್ನಾಗ ಓಕೆ ಲೈಕ್ ಇತ್ತು ಕೊರ್ನೆ ಪ್ರೀತಿ ಅಕ್ಕ ದಾದೆ ಬೈಯಾಗ ಕಜಿಫು ಕೋರಿಯಾ ಯಾಂತೂ ಇನೇ ಇಜ್ಜಿ ಕರ್ಮ ಸ್ಟ್ರಕ್ ಆಯ್ದೆ ಕಾಂಡು ಮೊಬೈಲ್ ಇರೆಗ ಅಂಚು ಫೋರ್ ಎತ್ತಂಡು ಪೋಯರ್ ಅವು ಇರ್ನ ತಪ್ಪತ್ತು ಮೊಬೈಲ್ದ ತಪ್ಪು. ಸೂಪರ್ ಥ್ಯಾಂಕ್ ಯು. ಒಂದಿತ್ತೆ ಅಂದ ಬೂತಾಯಿ ಫ್ರೈ ಬೊಕ್ಕ ಟೊಮೆಟೊ ಸಾರು ಅಂದೆ ಸೈಡ್ ಇಮೋಜಿ ಸಿಂಬಲ್ ಇಜ್ಜಿದಾಯ ದಾಯ್ಗ ಅವಡೆ పోతుంది ಅಂದ ತಿಕ್ಕೊಂದು ಇಜ್ಜಿ ಓಲ್ ಮಾಯ್ಕಾತ್ ರವೀಂದ್ರ ಭವ ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ. ರಿಕ್ಷುಡು ಬಂದಿತ್ತೆ ವಂಡಿನಿ ಓಕೆ ಓಕೆ ಅವನ್ ಸರಿ ಪನೋಡತ್ತೆ ನಾವು ವರ್ಷಗೂ ಹೋಂಡು ಸಶಿವ್ರು ಅಂದೆ ಪ್ರೀತಿ ಅಕ್ಕ. ಸೂಪರ್ ಥ್ಯಾಂಕ್ ಯು. ಪ್ರೀತಿ ಅಕ್ಕ ಲೈವ್ ಮಲ್ದು ಜರೇನಿ ಅಂದೆ ದೊಡ್ಡಪ್ಪ ಥ್ಯಾಂಕ್ ಯು. ದೊಡ್ಡಪ್ಪ ಮತ್ತೆ ಕುಡಿದ್ರ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಏರ್ ಮಲ್ತೀನಿ ಎನ್ಕ್ವೈರ್ ಮಲ್ಪೆ ಆ ಉಡ್ಲೆ ರವೀಂದ್ರಣ್ಣ ಇರ್ ಬೊಕ್ಕ ಬೊಕ್ಕ ಇಕ್ಕೆ ಓಜ್ಜಿ ಗೊತ್ತಾಂಡೆ ನಾ ಲೈವ್ ಕಡಿಮೆ ಉದ್ದಾ ನಾನು ಲೈವ್ ಮಲ್ಪುಜಾರಿ ಅದೇ ಒಂಜಿ ಕಷಾಯ ಕೊರ್ಪೆ ಬೊಚ್ಚಿ ರವೀಂದ್ರಣ್ಣ ಬುಡ್ಲೆ. ಪ್ರೀತಿ ಟೀ ಆಯಿತು ನಿಮ್ದಾಯ್ತಾ ಅಂತ ದೊಡ್ಡಪ್ಪ ಅಕ್ಕಲಿಗೆ ಬೊಚ್ಚಿ ಮನೆ ಹೋಗಿ ಇರ್ ದಾಯಿಗೆ ಹೋಗ್ಬಾರ ಬಂದೆ ಹಾ ದೊಡ್ಡಪ್ಪ ಅಂತ ಪ್ರೀತಿ ಅಕ್ಕ. ತೂ ಒಂದೇ ಪುಲೆ ಮಾತಾಡಲಿ ರ ಮಂಡೇರ್ನು ಎಂಕ ಒಂದಿರ್ನು ಎಂಚ ಕೊರ್ಪೆ ಒಂದು ಪ್ರೀತಿ ಮತ್ತೆ ಮತ್ತೆ
ಮತ್ತೆ ಅಂದರೆ ಏನು? ಭತ್ತ ಕುಲ್ಲೆ ಅಂತ ಶಶಿಕಾಂತ್ ಅಣ್ಣ ಅಂದೆ. ಶಶಿಕಾಂತ್ ಅಣ್ಣ ದೂರ ಬಿದ್ದಾಡ್ ನೀರು. ಕೇಳಿದ ಗಾಳಿ. ಮತ್ತೆ ಅಂದರೆ ಬೊಕ್ಕ ಅಂತ ಪ್ರೀತಿ ಅಕ್ಕ. ಪ್ರೀತಿ ಬೊಕ್ಕ ಅಂದರೆ ಏನು ಅಂತ ದೊಡ್ಡಪ್ಪ. ನೈಸ್ ಅಂತ ಗುರು ಅವರು. ಅವರೇ ಸೂಪರ್ ನೈಸ್. ಓ ಶಶಿ ಬ್ರೋ ಒಡೆ ಪೋಪಿ ನೀರು ಅಂತ ಪ್ರೀತಿ ಅಕ್ಕ. ಆರೆ ನನ್ನ ನಾಡಂ ಪೋಯಿರು ಶಶಿಕಾಂತ್ ಅಣ್ಣ. ಬೊಕ್ಕ ಅಂದರೆ ಏನು ಅಂತ ದೊಡ್ಡಪ್ಪ. ಪುಟ್ಟ ಅವರೇ ಹೇಗಿದ್ದೀರಾ? ಟೀ ಆಯಿತಾ? ಲೈವ್ಗೊಂದು ಲೈಕ್ ಕೊಡಿ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಬೊಕ್ಕ ಅಂದರೆ ಮತ್ತೆ ಅಂತ ಪ್ರೀತಿ ಅಕ್ಕ. ಬೇರೆ ಒಂಜೆ ಡೈಲಾಗ ಉಂಡತ. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಪ್ರೀತಿ ಅಂತ ನಾಗ್ತಿದ್ದ ದೊಡ್ಡಪ್ಪ. ದೊಡ್ಡಪ್ಪ ಅಂತ ಪ್ರೀತಿ ಅಕ್ಕ. ಬಲೆ ಬಲೆ ಗೈಸ್ ಅಂದು ಬಲೆ ಬಲೆ. ಓ ಗೈಸ್ ಬಲೆ ನೈಸ್ ಅಂತ ಹೇಳ್ತಿದ್ದಾರೆ. ಮೇಲೆ ಎಂತ ನಿಲ್ಕುದು. ಹೌದು ಗುರು ಅವರೇ, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಶಶಿಕಾಂತ್ ಅಣ್ಣ ಲೈಕ್ ಕೊರ್ಲವೆ ಉಲ್ಲಾರ. 5:30 ತನಕ ಲೈವ್ ಇರುತ್ತೆ, ಬನ್ನಿ ಗೈಸ್ ಬೇಗ ಬೇಗ. ದೊಡ್ಡಪ್ಪ ಥ್ಯಾಂಕ್ ಯು. ಗುರು ಅವರೇ ಥ್ಯಾಂಕ್ ಯು. ಕೆಳಗೆ ಬಂದು ಮಾತಾಡುವ. ಹೌದು ಹಾಡು ಸಂಗೀತ ಚೆನ್ನಾಗಿದೆ. ಹಾಡು ಸಂಗೀತ ಚೆನ್ನಾಗಿದೆ. ಹೌದಾ ಗುರು ಅವರೇ? ನೈಸ್, ಥ್ಯಾಂಕ್ ಯು ಗುರು ಅವರೇ. ನೈಸ್ ನೈಸ್. ರವೀಂದ್ರ ಅಣ್ಣ ಮತ್ತೆ ಎಲ್ಲಿ ಹೋದ್ರಿ? ಇನ್ನೊಂದು ಕಮೆಂಟ್ ಹಾಕ್ಲಿಕ್ಕೆ ಹೋದ್ರ? ಮೇಡಮ್ ಮದುವೆ ಆಗಿಲ್ಲ ಅಂದರೆ ಯಾರ ಹತ್ರ ಇರಬೇಕು ದುಡ್ಡು? ಅದು ಮದುವೆ ಆದ ನಂತರಕ್ಕೆ ಗುರು ಅವ್ರಿ. ಮದುವೆ ಆಗುವ ಮೊದಲು ನಿಮ್ಮ ಹತ್ರನೇ ಇರಲಿ ತಾಣ. ಗುಡ್ ಅಂತ ಹೇಳ್ತಿದ್ದಾರೆ ಶಶಿಕಾಂತ್ ಅಣ್ಣ. ಸೂಪರ್, ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ, ಥ್ಯಾಂಕ್ ಯು. ವೈರಲ್ ಇಪ್ಪುನಾಗ ಕಮೆಂಟ್ ಇದ್ದಿಡಲ್ಲ, ನೋ ಪ್ರಾಬ್ಲಮ್. ಬಟ್ ನಮಕ್ ಬೋರ್ ಉಂಡತಿ ಅಂದಂದು. ಬ್ಯೂಟಿಫುಲ್, ಎಕ್ಸಲೆಂಟ್, ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಫ್ಯಾಬ್ಲೆಸ್.
ಫೆಂಟಾಸ್ಟಿಕ್. ವಂಡರ್ಫುಲ್. ಶಶಿಕಾಂತ್ ಅಣ್ಣ ಲೈಕ್ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಶಶಿ ಬ್ರೋ ಬೊಕ್ಕ ಸಮಾಚಾರ ಅಂತ ಪ್ರೀತಿ ಅಕ್ಕ. ಫೆಂಟಾಸ್ಟಿಕ್, ವಂಡರ್ಫುಲ್, ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಇಂಚಿನ ವೈರಲ್ ಕಂಟಿನ್ಯೂ ಇತ್ತಂಡ ಬೇಗ ಮೂನ ಆಪುಂಡು ಟೆನ್ಷನ್ ಇಜ್ಜ ಅಂದೆ. ಓಕೆ ಓಕೆ ಪ್ರೀತಿ ಅಕ್ಕ, ಆಯ್ನ ಅದು ಬೇಗ ಆವಾಡು. ಮತ್ತೆ ಸಿಸ್ ಹೇಳಿ ರಂಜಿತ್ ಅಣ್ಣ, ಇವರು ಎಲ್ಲಿಗೆ ಹೋಗಿ ಬರೋದು? ರಂಜಿತ್ ಅಣ್ಣ ಗುದ್ದುತ್ತೇನೆ ನೋಡಿ ನಿಮಗೆ. ಒಂದು ಸೈಡಲ್ಲಿರಿ, ನೀವು ಎಲ್ಲಿಗೆ ಹೋಗ್ತೀರಾ ಮಧ್ಯ ಮಧ್ಯ? ರಂಜಿತ್ ಅಣ್ಣ ನಾನು ಲೈಕ್ ಕೊರ್ಲೆ ಸಮಾಚಾರ ದಾಲ ಇಜ್ಜಿ ಇರಪ್ಪ ನೋಡು. ನಾನು ಒಂದು ಕಾಲ್ನಲ್ಲಿದ್ದೆ ಸಿಸ್. ಹೌದಾ, ಓಕೆ ಓಕೆ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಒಂಜಿ ವೈಫೈ ಯೂಸ್ ಮಲ್ತೊಂದು ವೈಟಿ ಕಂಪ್ಲೀಟ್ ಮಲ್ಪೊಚ್ಚಿ. ಓಕೆ 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 ಪ್ರೀತಿ ಅಕ್ಕ. ಬೊಕ್ಕ ಸಿಸ್ ಕೆಲಸ ಅಂಡಿಗೆ ವಾಚ್ ಅವರ್. ಓಕೆ, ಇಂకొ ನಾನು ಲೈಕ್ ಕೊಡ್ತಾಡ ಐನರಕ್ಕೆ ಎನ್ ಮಲ್ಪ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಓ ಜನರೇ ಬನ್ನಿ ಮಾತಾಡಿ. ದೊಡ್ಡಪ್ಪ ಥ್ಯಾಂಕ್ ಯು. ಲೈಕ್ ಕೊಡಿ ಅಂತ ಪ್ರೀತಿ ಅಕ್ಕ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಲೈಕ್ ಕೊಡಿ ಗೈಸ್. ಪ್ರೀತಿ ಸಿಸ್ ಲೈವ್ ಎಂಡ್ ಆಯ್ಬಕ್ಕ ಲೈವ್ ಆನ್ ದಿಂಡ ವಾಚ್ ಅವರ್ ತಿಕ್ಕೊಂಡೇಕೇನಂದ್ರೆ ಶಶಿಕಾಂತ್ ಅಣ್ಣ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಸಿಸ್ ಮನೆಗೆ ಹೋಗಿ ನೈಟ್ ಲೈವ್ ಮಾಡಿ. ನೈಟ್ ಲೈವ್ ನೋಡುವ ರಂಜಿತ್ ಅಣ್ಣ ಹೇಗೆ ಆಗುತ್ತೆ ಅಂತ, ಆಯಿತಾ? ನನಗೆ ಅಂದರೆ ಈಗ ಸ್ವಲ್ಪ ಹುಷಾರಿಲ್ಲಲ್ಲ, ನೋಡು ಇನ್ನೊಮ್ಮೆ, ಓಕೆನಾ? ಸೂಪರ್, ಥ್ಯಾಂಕ್ ಯು. 2 ಅವರ್ ಮಾಡಿ. ಹೌದಾ, ಹಾಂ ತಿಕ್ಕೊಂಡು ಬ್ರೋ ಅಂತ ಪ್ರೀತಿ ಅಕ್ಕ. ದಾದಾಂಡ್ ಅವು ಚೂರು ವಾಯ್ಸ್ದ ಪ್ರಾಬ್ಲಮ್ ಇತ್ತು ಪ್ರೀತಿ ಅಕ್ಕ. ವಾಯ್ಸ್ದ ಪ್ರಾಬ್ಲಮ್ ಉಂಡು. ಒಂತೆ ಓಕೆ 2 ದಿನ 2-3 ದಿನ ಇನಿ ಒಂತೆ ಓಕೆ ಅನ್ನತ್ತು 2 ದಿನ ಬಿಡ್ದು ಸರಿಯಾಕೊಂಡು ಬಂತೇರು. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಹಾಂ ಪನ್ನೊಂದಲ್ಲ ಶಶಿಕಾಂತ್ ಅಣ್ಣ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಮುದ್ದು ಎಡ್ಡೆ ಬಾಲೆ ಅಂತ ರಂಜಿತ್ ಅಣ್ಣ. ಹೌದಾ, ಥ್ಯಾಂಕ್ ಯು ರಂಜಿತ್ ಅಣ್ಣ. ಮುದ್ದು ಕಂದ ಮಗುವೆ ಎನ್ನಲ ಉಂಡು ಮೂರ್ತಿ 90 ಜಾಸ್ತಿ ಅನಿ ಅಂದ.
ಓ ಗೈಸ್ ಕಮೆಂಟ್ ಹಾಕಿ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಮುದ್ದು ಬಾಲ ಪನ್ಲೆ ಅಂತ ರಂಜಿತ ಅಣ್ಣ. ಸೂಪರ್, ಥ್ಯಾಂಕ್ ಯು. ఎదగతూ ఉండాలి 90 పాడలే పనిపిన మూర్తి అందే ప్రీతి అక్క. ಸೂಪರ್, ಥ್ಯಾಂಕ್ ದೊಡ್ಡಪ್ಪ. ಎನ್ನ ಅಂಚತ್ತು ಬೇತೆ ಪ್ರಾಬ್ಲಮ್ ಪ್ರೀತಿ ಅಕ್ಕ. ಅವು ಪ್ರಾಬ್ಲಮ್ ಅತ್ತು ಬೇತೆ. ಇತ್ತೆ ಒಂತೆ ಓಕೆ ತೋಜಿನಿ ಇಂಕೆ ಸರಿಯಾಣಿಂದು ನನ್ನ ಸರಿಯಾವು ಕಾಲ್ ಬತ್ತಂಡು ಅಂದ. ಓಕೆ ಪ್ರೀತಿಕ ಥ್ಯಾಂಕ್ ಯು. ಅವೇ ನಾನು ಒಂತೆ ಬರ್ತಿರ್ಲ ಓಕೆ ಹೆಣ್ಣು ಅಂತ ದೊಡ್ಡಪ್ಪ ಥ್ಯಾಂಕ್ ಯು. ಮುದ್ದ ನೀನು ಕಂಡ ಕನಸು ನನಸಾಗಲಿ. ಥ್ಯಾಂಕ್ ಯು ರಂಜಿತಣ್ಣ. ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಎಲ್ಲದು ಕೂಡ ನನಸಾಗಲಿ. ನಿಮ್ಮದು ಕೂಡ ಎಂತೆಲ್ಲ ಯೋಚನೆ ಮಾಡಿದ್ದೀರಾ ಅದೆಲ್ಲ ನನಸಾಗಲಿ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ದೊಡ್ಡಪ್ಪ ಥ್ಯಾಂಕ್ ಯು. ಸಪೋರ್ಟ್ ಮಿಸಿ. ಥ್ಯಾಂಕ್ ಯು ದೊಡ್ಡಪ್ಪ. ಯಶಸ್ಸಿನ ಮೆಟ್ಟಲು ನಿಮ್ಮದಾಗಲಿ. ಥ್ಯಾಂಕ್ ಯು ರಂಜಿತಣ್ಣ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. టూ అవర్ లైవ్ ఆండి రంజితಣ್ಣ. ರಂಜಿತಣ್ಣ ಉಲ್ಲಾರ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. 2 ಅವರ್ದ ಲೈವ್ ಅಂಟುಲ್ಲಿ. ಹಾಯ್ ದೊಡ್ಡಪ್ಪ ಅಂತ ಸತೀಶ್ ಅಣ್ಣ. ಹಾಯ್ ಸತೀಶ್ ಅಣ್ಣ, ಹೇಗಿದ್ದೀರಾ? ಟೀ ಆಯಿತಾ? ಲೈಕ್ ಕೊಡಿ. ಸೂಪರ್, ಥ್ಯಾಂಕ್ ಯು. ಸತೀಶ್ ನಮಸ್ತೆ ಹೇಳ್ತಿದ್ದಾರೆ ದೊಡ್ಡಪ್ಪ. ಮುದ್ದು ತಂಗಿಯಮ್ಮ ಅಂತ ಸತೀಶ್ ಅಣ್ಣ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಗೈಸ್. ಥ್ಯಾಂಕ್ ಯು. ಮತ್ತೆ ನಾನು ಹೊರಡ್ತೀನಿ ಲೈವ್ ಸತೀಶ್ ಅಣ್ಣ, ರಂಜಿತ್ ಅಣ್ಣ ಲೈವ್ ಎಂಡ್ ಮಾಡ್ತೇನೆ ದೊಡ್ಡಪ್ಪ. ಮತ್ತೆ ಯಾರೆಲ್ಲಿದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಲೈವ್ ಮತ್ತೆ ಬಾಯ್ ಬಾಯ್ ಎಲ್ರಿಗೂ. ಟಾಟಾ ರಂಜಿತ್.